ಹರೇ ಎಲ್ಲಿದ್ ಕೃಷ್ಣ. ಗುರುಜಿ ಎಲ್ಲರಿಗೂ ವಾಲ್ಪೇಟ್ ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ಕೃಷ್ಣಂದು. ಯಾರೋ ಕಳಿಸಿದ್ರು ಮತ್ತೆ ಹಾ ಹಾ ಎಲ್ಲೋ ಯಾರೋ ಕಳಿಸಿದ್ರು. ಹಾ ಹಾ ಗುರುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ ಆಡಿಯೋ? ಹರೇ ಕೃಷ್ಣ. ಹಾ ಕೇಳಿಸ್ತಿದೆ ಪ್ರಭುಜಿ. ಕೇಳಿಸ್ತಿದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने. नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी. शृण्वतां स्वकथां कृष्ण पुण्यश्रवणकीर्तनः पद्यन्तस्तो ह्यभद्राणि विदुनोति सुहृत्सताम्. हरे कृष्ण 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 हरे 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 राम 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 हरे हरे. हरे कृष्ण. ಹರೇ ಕೃಷ್ಣ ಗುರುಜಿ. ಹೋದ ವಾರ ಎಲ್ಲಿವರೆಗೂ ಓದ್ಕೊಂಡಿದ್ವಿ? ಗುರುಜಿ ಹರೇ ಕೃಷ್ಣ. ಹೋದ ವಾರ ಎಲ್ಲಿವರೆಗೂ ಓದಿದ್ವಿ? 23ನೇ ಶ್ಲೋಕ, ಬ್ರಹ್ಮ ಶ್ರೀ ಕೃಷ್ಣ ಸ್ತೋತ್ರ. ಬ್ರಹ್ಮ ಶ್ರೀ ಕೃಷ್ಣ ಸ್ತೋತ್ರ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು. ಸೊ ಈ ಶ್ಲೋಕವನ್ನು ಓದಿದ್ವಿ. ಇದರ ಎಕ್ಸ್ಪ್ಲನೇಷನ್ ಮಾಡಬೇಕಿತ್ತಲ್ವಾ? ಹೌದು ಹೌದು ಪ್ರಭುಜಿ, ಹೌದು ಪ್ರಭುಜಿ. ಸೊ ಇದು ಶ್ಲೋಕವನ್ನು ಇನ್ನೊಂದ್ಸಾರಿ ಓದ್ಕೊಳ್ಳೋಣ. ಗುರುಜಿ ಇನ್ನೊಂದ್ಸಾರಿ ಶ್ಲೋಕವನ್ನು ಓದ್ಕೊಂಡು ಆಮೇಲೆ ನಾವು ಎಕ್ಸ್ಪ್ಲನೇಷನ್ ನೋಡೋಣ. ಏಕತ್ವಮಾತ್ಮ ಪುರುಷಃ ಪುರಾಣಃ ಸತ್ಯ ಸ್ವಯಂ ಜ್ಯೋತಿಃ ಅನಂತಃ ಆದ್ಯ ನಿತ್ಯಃ ಅಕ್ಷರಃ ಅನಂತಃ ಆದ್ಯ ನಿತ್ಯಃ. ಸ್ವಲ್ಪ ಮಿಸ್ ಆಯ್ತು. ಏಕತ್ವಂ ಆತ್ಮ ಪುರುಷ ಪುರಾಣಃ ಸತ್ಯಃ ಸ್ವಯಂ ಜ್ಯೋತಿ ಅನಂತಾದ್ಯಃ ನಿತ್ಯಃ ಅಕ್ಷರಃ ಅಜಸ್ರ ಸುಖಃ ನಿರಂಜನಃ ಪೂರ್ಣದ್ವಯ ಮುಕ್ತಃ ಉಪಾದಿತಃ ಅಮೃತಃ. ಸೊ ಅನುವಾದ ಶ್ರೀಲ ಪ್ರಭುಪಾದರಿಂದ, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನು ಏಕೈಕ ಪರಮಾತ್ಮನು, ಪರಮಾದಿ ಪುರುಷನು, ಪರಾತ್ಪರ ಸತ್ಯನು, ಸ್ವಪ್ರಕಾಶನು, ಆದಿ ಅಂತ್ಯವಿಲ್ಲದವನು. ನೀನು ಶಾಶ್ವತನು, ಅಚ್ಯುತನು, ಪರಿಪೂರ್ಣನು ಮತ್ತು ಸಂಪೂರ್ಣನು. ನೀನು ಅಪ್ರತಿಮನು ಮತ್ತು ಎಲ್ಲಾ ರೀತಿಯ ಭೌತಿಕ ಉಪಾಧಿಗಳಿಂದ ಮುಕ್ತನು. ನಿನ್ನ ಸಂತೋಷಕ್ಕೆಂದೂ ಅಡ್ಡಿಯಿಲ್ಲ ಅಥವಾ ನಿನಗೆ ಯಾವುದೇ ರೀತಿಯ ಭೌತಿಕ ಕಲ್ಮಶದ ಸೋಂಕಿಲ್ಲ.
ಹಾಗೆ ನೋಡಿದರೆ ನೀನು ಅವಿನಾಶಿಯಾದ ಅಮೃತತ್ವವಾಗಿರುವೆ. ಸೊ ಇಲ್ಲಿ ಬ್ರಹ್ಮದೇವರು ಇನ್ನ ಪ್ರಾರ್ಥನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಒಳ್ಳೊಳ್ಳೆ ಶ್ಲೋಕಗಳನ್ನು ನಾವು ನೋಡಿದ್ದೀವಿ. ಸೊ ಇನ್ನು ಮುಂದೆ ಇನ್ನೂ ಕೂಡ ಶ್ಲೋಕಗಳು ತುಂಬಾ ಅದ್ಭುತವಾಗಿದ್ದಾವೆ. ಸೊ ಆ ಶ್ಲೋಕಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಈಗ 23ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸೊ ಬ್ರಹ್ಮದೇವರು 23ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನೀನು ಒಬ್ಬನೇ ಆಗಿರುವ ಪರಮಾತ್ಮ, ಸನಾತನನಾದ ಪರಮಪುರುಷ ಮತ್ತು ಪರಮಸತ್ಯ. ನೀನು ಸ್ವಯಂ ಪ್ರಕಾಶಕನು, ಆದಿ ಇಲ್ಲದವನು, ಅಂತ್ಯವಿಲ್ಲದವನು, ನಿತ್ಯನು, ನಾಶವಿಲ್ಲದವನು, ಪರಿಪೂರ್ಣನು, ದ್ವಿತೀಯನಿಲ್ಲದವನು ಆಗಿದ್ದೀ. ಭೌತಿಕ ಜಗತ್ತಿನ ಯಾವುದೇ ಉಪಾಧಿಗಳು ಅಂದರೆ ಗಡಿಗಳು ನಿನಗಿಲ್ಲ. ನಿನ್ನ ಆನಂದಕ್ಕೆ ಎಂದೂ ತಡೆಯಿಲ್ಲ ಮತ್ತು ನಿನಗೆ ಯಾವುದೇ ಭೌತಿಕ ಕಲ್ಮಶದ ಯಾವುದೇ ಲೋಪವಿಲ್ಲ. ನೀನು ನಿಜಕ್ಕೂ ಎಂದಿಗೂ ನಾಶವಾಗದ ಅಮೃತ ಸ್ವರೂಪನು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಮುಖ್ಯವಾಗಿ ಮೂರ್ನಾಲ್ಕು ಪ್ರಮುಖ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆಲ್ರೆಡಿ ಹೇಳಿದ್ದಾನೆ, ಅದನ್ನ ಇಲ್ಲಿ ಬ್ರಹ್ಮದೇವರು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ಮೊದಲನೆಯದಾಗಿ ಸ್ವಯಂ ಜ್ಯೋತಿ ಮತ್ತು ಅದ್ಯ. ಸೊ ಭಗವಂತನಿಗೆ ಪ್ರಕಾಶ ನೀಡಲಿಕ್ಕೆ ಸೂರ್ಯ, ಚಂದ್ರ ಅಥವಾ ಯಾವುದೇ ಭೌತಿಕ ಶಕ್ತಿಯ ಅಗತ್ಯವಿಲ್ಲ. ಇನ್ಫ್ಯಾಕ್ಟ್ ಭೌತಿಕ ಎಲ್ಲಾ ಶಕ್ತಿಗಳನ್ನು ಪ್ರಕಾಶವನ್ನು ಕೊಡುವುದು ಭಗವಂತನೇ. ಅದರಿಂದ ಅವನಿಗೆ ಪ್ರಕಾಶದ ಅವಶ್ಯಕತೆ ಇಲ್ಲ, ಅವನೇ ಎಲ್ಲರಿಗೂ ಪ್ರಕಾಶವನ್ನು ಕೊಡ್ತಾನೆ. ಆತನು ಸ್ವಯಂ ಪ್ರಕಾಶಕ. ಜಗತ್ತಿನ ಎಲ್ಲದಕ್ಕೂ ಕೂಡ ಭಗವಂತನೇ ಮೂಲ ಅಂದ್ರೆ ಆದ್ಯ. ಸೊ ಸ್ವಯಂ ಜ್ಯೋತಿ ಮತ್ತು ಆದ್ಯ, ಎಲ್ಲರಿಗೂ ಪ್ರಕಾಶವನ್ನು ಕೊಡುವಂತವನು ಮತ್ತು ಕೂಡ ಅವನು ಎಲ್ಲಕ್ಕಿಂತ ಮೂಲನಾದವನು. ಸೊ ಅದರಿಂದ ಕೃಷ್ಣನಿಗೆ ಬೇರೆ ಯಾವ ಮೂಲವೂ ಇಲ್ಲ. ಸೊ ಅದು ಮೊದಲನೇ ಪಾಯಿಂಟ್, ಸ್ವಯಂ ಜ್ಯೋತಿ ಮತ್ತು ಆದ್ಯ ಬ್ರಹ್ಮದೇವರಲ್ಲಿ ಹೇಳ್ತಾ ಇರೋದು. ನಂತರ ಅಜಸ್ರ ಸುಖ ಅಂತ ಹೇಳ್ತಾರೆ, ಅಂದ್ರೆ ಅಖಂಡವಾದ ಆನಂದ. ಅಜಸ್ರ ಅಂದ್ರೆ ಅಖಂಡವಾದದ್ದು, ಸುಖ ಅಂದ್ರೆ ಆನಂದ. ಸೊ ಇಲ್ಲಿ ಈ ಲೌಕಿಕವಾದ ಆನಂದ ಏನಿದೆ, ಇದು ತಾತ್ಕಾಲಿಕ ಮತ್ತು ದುಃಖ ಮಿಶ್ರಿತ. ನಮಗೆ ಸಿಗುವಂಥದ್ದು ಏನಿದೆ ಲೌಕಿಕ, ಈ ಮೃತ್ಯು ಲೋಕದಲ್ಲಿ ಇದು ಅಲೌಕಿಕ, ಇದು ಲೌಕಿಕ ಅಲ್ಲ, ಇದು ಲೌಕಿಕವಾದ ಆನಂದ. ಅದರಿಂದ ಇದು ದುಃಖ ಮಿಶ್ರಿತವಾಗಿದೆ. ಯಾವುದು ಲೌಕಿಕವಾಗಿರುತ್ತೋ ಎಲ್ಲಾ ಲೌಕಿಕ ವಸ್ತುಗಳು ಕೂಡ ತಾತ್ಕಾಲಿಕ ಮತ್ತು ದುಃಖ ಮಿಶ್ರಿತ. ಪದಂ ಅಪದಂ ಇಲ್ಲಿ ಅಂದ್ರೆ ಹೆಜ್ಜೆಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಹೆಜ್ಜೆಗೂ ಪಾಪಗಳು ಆಗ್ತಾನೆ ಇರ್ತವೆ. ಉದಾಹರಣೆಗೆ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಅದು ಎಷ್ಟು ಇರುವೆಗಳು ಸಾಯ್ತವೋ ಅದೆಲ್ಲ ಪಾಪ ಕೂಡ ನಮಗೆ ಬರ್ತದೆ. ಹೆಜ್ಜೆಗೂ ಕೂಡ ನಮಗೆ ಪಾಪಗಳ ಒಂದು ಸರಪಣಿ ಸುತ್ತಕೊಂಡು ಹೋಗ್ತಾ ಇರುತ್ತೆ. ಸೊ ಅದರಿಂದ ಇದು ಈ ಭೌತಿಕ ಲೋಕ ಏನಿದೆ ಇದು ತಾತ್ಕಾಲಿಕ ಮತ್ತು ದುಃಖ ಮಿಶ್ರಿತವಾಗಿದೆ. ಅಂದ್ರೆ ಬರೀ ದುಃಖನೇ ಇರೋದಿಲ್ಲ. ನಮಗೆ ಒಂದು ಸ್ವಲ್ಪ ದುಃಖ ಇಲ್ಲ ಅಂದ್ರೆ 2 ನಿಮಿಷ ನಾವು ಸುಖವಾಗಿದ್ದೀವಿ ಅಂದ್ಕೋತೀವಿ, ಆದ್ರೆ ಎಲ್ಲವೂ ದುಃಖ ಮಿಶ್ರಿತವೇ. ಆದ್ರೆ ಭಗವಂತನ ದಿವ್ಯ ಆನಂದ ಏನಿದೆ ಅದು ಅಜಸ್ರ, ಅಖಂಡವಾದದ್ದು, ಎಂದಿಗೂ ಕುಗ್ಗುವುದಿಲ್ಲ ಮತ್ತು ಯಾವುದೇ ಅಡೆತಡೆಗಳಿಲ್ಲ. ಸೊ ಅದರಿಂದ ನಾವು ಕೂಡ ಭಗವಂತನ ಒಂದು ಸಾನ್ನಿಧ್ಯವನ್ನು ಪಡೆದ್ರೆ ನಮಗೂ ಕೂಡ ಆನಂದವು ಎಂದಿಗೂ ಕುಗ್ಗುವುದಿಲ್ಲ ಮತ್ತು ನಿರಂತರವಾಗಿ ಆನಂದಮಯವಾಗಿ ನಾವು ಇರ್ಬೋದು. ಯಾಕಂದ್ರೆ ಭಗವಂತನ ಜೊತೆ ಇರಿದ್ರೆ ಭಗವಂತನ ಎಲ್ಲ ನಮಗೆ ಒಂದು ಏನಿದೆ ಎಲ್ಲ ಗುಣಗಳು ನಮ್ಗೆ ಬರುತ್ತವೆ. ಮತ್ತು ಅದೇ ರೀತಿ ಭಗವಂತನ ಸುತ್ತಮುತ್ತಿರುವ ಎಲ್ಲ ಸಂತೋಷಮಯ ವಾತಾವರಣ ನಮ್ಮ ಸುತ್ತಮುತ್ತ ಕೂಡ ಇರುತ್ತೆ. ಸೊ ಅದರಿಂದ ಅಜಸ್ರ ಸುಖ ನಮಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಮರ್ತೋಗಿದ್ದೀವಿ ಭಗವಂತನನ್ನು, ಅದಕ್ಕೆ ನಮ್ಗೆ ಈ ಬೇರೆ ತರವಾದ ಭೌತಿಕ ಕಷ್ಟಗಳು ಇದೆ. ನಂತರ ಮುಕ್ತ ಉಪಾದಿತ ಅಂತಾನೆ ಬ್ರಹ್ಮದೇವರು. ಮುಕ್ತ ಉಪಾದಿತ ಅಂದ್ರೆ ಯಾವುದೇ ನಮಗೆ ಡೆಸಿಗ್ನೇಷನ್ ಇಲ್ಲ. ಮುಕ್ತ ಅಂದ್ರೆ ಆ ಡೆಸಿಗ್ನೇಷನ್ ಇಂದ ಮುಕ್ತನಾಗಿದ್ದಾನೆ. ಅಂದ್ರೆ ಮಾನವರಾಗಿರೋ ನಮ್ಗೆ ಏನಿದೆ, ಈ ದೇಹ ಇದೆ, ಮತ್ತೆ ನಮ್ಮ ದೇಶ ಇದೆ, ನಮ್ಮ ಜಾತಿ ಇದೆ, ನಮ್ಮ ಹೆಸರು, ಈ ರೀತಿಯಾಗಿ ದೊಡ್ಡ ಡೆಸಿಗ್ನೇಷನ್ ಎಂದು ನಮ್ಗಿದೆ. ಸೊ ಆದ್ರೆ ಭಗವಂತನಿಗೆ ಆತರ ಯಾವುದೂ ಇಲ್ಲ. ಅವನು ಕೃಷ್ಣನ ದಿವ್ಯ ರೂಪ ಭೌತಿಕ ಪ್ರಕೃತಿಯ ಗುಣಗಳಿಗೆ ಬದ್ಧವಾಗಿಲ್ಲ. ಸತ್ವ ರಜಸ್ ತಮಸ್ಗಳಿಗೆ ಅವನು ಬದ್ಧವಾಗಿಲ್ಲ. ಯಾವಾಗ ನಾವು ಸತ್ವ ರಜಸ್ ತಮಸ್ಗಳಿಗೆ ಬದ್ಧವಾಗ್ತೇವೆ ಆಗ ನಮ್ಗೆ ಈ ಭೌತಿಕ ಉಪಾಧಿಗಳು ಸಿಗುತ್ತೆ. ದೇಹ, ನಮ್ಮ ದೇಶ, ನಮ್ಮ ಜಾತಿ, ನಮ್ಮ ಹೆಸರು, ನಮ್ಮ ರಾಜ್ಯ, ನಮ್ಮ ಮಕ್ಕಳು, ಈ ರೀತಿಯಾಗಿ ನಮಗೆ ಆ ಉಪಾಧಿಗಳು ಸಿಗುತ್ತೆ. ಸೊ ಯಾವಾಗ ನಾವು ಭೌತಿಕ ಒಂದು ಪ್ರಕೃತಿಯ ಗುಣಗಳಿಗೆ ಅಲ್ಲಿಂದ ನಾವು
ಆ, ಬದ್ಧರಾಗಿರ್ತೇವೆ ಅಲ್ಲಿವರೆಗೂ ಇದೇ ಇದ್ದೇ ಇರುತ್ತೆ. ಸೊ ಯಾವಾಗ ನಾವು ಈ ಭೌತಿಕ ಗುಣಗಳಿಂದ ತಪ್ಪಿಸ್ಕೊಳ್ತೇವೆ ಭಗವಂತನ ಕೃಪೆಯಿಂದ, ಆಗ ನಮಗೆ ಈ ಎಲ್ಲ ಉಪಾಧಿಗಳು ನಮಗೂ ಕೂಡ ಹೊರಟೋಗುತ್ತವೆ. ಮತ್ತು ಆದ್ರೆ ಭಗವಂತನ ದೇಹ ಏನಿದೆ, ಅವನದು ದೇಹ ಮತ್ತು ಆತ್ಮ ಒಂದೇ, ಅವನಿಗೆ ಯಾವುದೇ ರೀತಿಯ ಭೌತಿಕ ಉಪಾಧಿಗಳು ಇರುವುದಿಲ್ಲ. ಸೊ ಕೊನೆಯದಾಗಿ 4ನೇದಾಗಿ ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದಾರೆ, ಪೂರ್ಣ ಮತ್ತು ಅದ್ವಯ ಅಂತ ಹೇಳ್ತಾರೆ. ಭಗವಂತನು ಸಂಪೂರ್ಣ, ಅವನಿಂದ ಎಷ್ಟೋ ವಿಸ್ತರಣೆಗಳಾಗಿರ್ತವೆ, ಆದ್ರೂ ಕೂಡ ಅವನ ಸಂಪೂರ್ಣತೆಗೆ ಕುಂದು ಬರುವುದಿಲ್ಲ. ಪೂರ್ಣಮದಃ ಪೂರ್ಣಮಿದಂ, ನಮ್ಗಿದು ಇದರಲ್ಲಿ ಸಿಗುತ್ತೆ ನೋಡ್ಲಿಕ್ಕೆ, ಯಾವ್ದ್ರಲ್ಲಿ ಉಪದೇಶಾಮೃತದಲ್ಲಿ ಸಿಗುತ್ತೆ, ಪೂರ್ಣಮದಃ ಪೂರ್ಣಮಿದಂ. ಸೊ ಆತನಿಗೆ ಸಮನಾಗಿರುವವರಾಗ್ಲಿ, ಆತನಿಗೆ ಶ್ರೇಷ್ಠವಾಗಿರುವವರು ಯಾರೂ ಇಲ್ಲ, ಅವನು ಅದ್ವಯ. ಸೊ ಅದರಿಂದ ಬ್ರಹ್ಮದೇವರು ಈ 8 ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ. ಸ್ವಯಂ ಜ್ಯೋತಿ, ಆದ್ಯ, ಅಜಸ್ರ, ಸುಖ, ಮುಕ್ತ ಉಪಾದಿತಃ, ಪೂರ್ಣ ಮತ್ತು ಅದ್ವಯ. ಈ ರೀತಿಯಾಗಿ ಬ್ರಹ್ಮದೇವರು ಭಗವಂತನ ಒಂದು ಗುಣಗಾನವನ್ನು ಮಾಡಿದ್ದಾರೆ. ನಂತರ ಇಲ್ಲಿ ಪರ್ಪೋರ್ಟ್ ಅಲ್ಲಿ ನೋಡುವುದಾದ್ರೆ ಶ್ರೀಧರ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಸುಂದರ ವ್ಯಾಖ್ಯಾನ ಏನ್ ಮಾಡಿದ್ದಾರೆ ಒಂದು ಬ್ರಹ್ಮದೇವರು, ಅದು ಭಗವಂತನ ದಿವ್ಯ ಶರೀರಕ್ಕೂ ಮತ್ತು ಜೀವಿಗಳ ಭೌತಿಕ ಶರೀರಕ್ಕೂ ಇರುವ ಮೂಲಭೂತ ವ್ಯತ್ಯಾಸವನ್ನು ಅತ್ಯಂತ ತಾರ್ಕಿಕವಾಗಿ, ಅಂದ್ರೆ ಕ್ಯಾಲ್ಕುಲೇಟೆಡ್ ವೇ ಆಗಿ ಸ್ಪಷ್ಟವಾಗಿ ಬ್ರಹ್ಮದೇವರು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಶ್ರೀಧರ ಗೋಸ್ವಾಮಿಗಳು ಈ ಶ್ಲೋಕದ ವಿವಿಧ ಪದಗಳು, ನಾವೀಗ ಏನು 6-8 ಪದಗಳನ್ನು ನೋಡಿದ್ವಿ, ಇದು ಶ್ರೀಕೃಷ್ಣನ ದಿವ್ಯ ಶರೀರವು ಭೌತಿಕ ಶರೀರಗಳಿಂದ ಹೇಗೆ ಮುಕ್ತವಾಗಿದೆ ಎನ್ನುವುದನ್ನು ನಿಖರವಾಗಿ ನಿರೂಪಿಸ್ತಾ ಇದ್ದೇವೆ ಅಂತ ಶ್ರೀಧರ ಗೋಸ್ವಾಮಿಗಳು ಹೇಳ್ತಾರೆ. ಸೊ ಈ ಎಲ್ಲಾ ಭೌತಿಕ ಒಂದು ಶರೀರಗಳಿವೆ, ಇದು 6 ವಿಕಾರಗಳಿಗೆ ಒಳಗಾಗುತ್ತವೆ, ಷಡ್ ವಿಕಾರಗಳು. ಸೊ ಯಾವುದು 6 ವಿಕಾರಗಳು? ಈ ಭೌತಿಕ ವಸ್ತುಗಳೆಲ್ಲ ಹುಟ್ಟುತ್ತವೆ, ಭೌತಿಕ ವಸ್ತುಗಳು ಬೆಳೆಯುತ್ತವೆ, ವರ್ಧನವಾಗುತ್ತೆ, ನಂತರ ಅವು ಒಂದು ಪ್ರೌಢಾವಸ್ಥೆಗೆ ಈಡಾಗುತ್ತೆ. ಪ್ರೌಢಾವಸ್ಥೆಯಲ್ಲಿ ಇದು ನಂತರ ಕೊನೆಗೆ ಸಂತಾನೋತ್ಪತ್ತಿ ಅಥವಾ ಸಂತಾನೋತ್ಪತ್ತಿಯನ್ನು ಸೃಷ್ಟಿಯನ್ನು ಮಾಡುತ್ತವೆ ಅವು. ನಂತರ ಅವು ಅಪಕ್ಷಯವಾಗುತ್ತೆ, ಅಂದ್ರೆ ಕ್ಷೀಣಿಸುತ್ತವೆ, ಅಂದ್ರೆ ವಯಸ್ಸಾಗುತ್ತೆ, ಮತ್ತು ಕೊನೆಗೆ ಮರಣವಾಗುತ್ತೆ, ಅಂದ್ರೆ ವಿನಾಶ ಆಗುತ್ತೆ. ಈ ರೀತಿಯಾಗಿ ಜನನ, ವರ್ಧನ, ಪ್ರೌಢಾವಸ್ಥೆ, ಸಂತಾನೋತ್ಪತ್ತಿ, ಕ್ಷೀಣಿಸುವಿಕೆ ಮತ್ತು ವಿನಾಶ, ಇದನ್ನ ಷಡ್ವಿಕಾರಗಳು ಅಂತ ಕರೀತಾರೆ. ಇವೆಲ್ಲ ಷಡ್ವಿಕಾರಗಳು, ಈ ಷಡ್ವಿಕಾರಗಳು ಭೌತಿಕ ವಸ್ತುಗಳಿಗೆ ಮಾತ್ರ. ಆದರೆ ಶ್ರೀಕೃಷ್ಣನನ್ನು ಭೌತಿಕ ಜನನು ತಾಳುವುದಿಲ್ಲ, ಯಾಕಂದ್ರೆ ಅವನು ಸಮಸ್ತ ಸೃಷ್ಟಿಯ ಮೂಲ ಸತ್ಯ. ಈ ಸತ್ಯವನ್ನು ಇಲ್ಲಿ ಆದ್ಯ, ಮೂಲ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಆದಿ, ಆದ್ಯ, ಮೂಲ, ಈ ರೀತಿಯಾಗಿ ಬ್ರಹ್ಮದೇವರು ಇಲ್ಲಿ ಸಂಬೋಧಿಸಿದ್ದಾರೆ. ಸೊ ಇದು ಈ ಪದ, ಈ ಮೂಲ ಎನ್ನುವ, ಆದ್ಯ ಎನ್ನುವ ಪದ ಸ್ಪಷ್ಟವಾಗಿ ಸೂಚಿಸುತ್ತೆ, ಅಂದ್ರೆ ಭಗವಂತನ ಸರ್ವ ಸೃಷ್ಟಿಯ ಮೂಲ ಸತ್ಯ. ಸೊ ನಾವು ನಿರ್ದಿಷ್ಟ ಭೌತಿಕ ವಾತಾವರಣದಲ್ಲಿ ಏನ್ ಮಾಡ್ತಾ ಇದೀವಿ, ವಿವಿಧ ಭೌತಿಕ ಪಂಚಭೂತಗಳ ಸಮ್ಮಿಶ್ರಣದಾದ್ಯಂತ ಈ ಶರೀರದಲ್ಲಿ ಭೌತಿಕ ಜನವನ್ನು ನಾವು ಪಡಿತೀವಿ. ಇದು ಸಾಮಾನ್ಯ ಬದ್ಧ ಜೀವಿಗಳ ಪರಿಸ್ಥಿತಿ. ಆದರೆ ಶ್ರೀಕೃಷ್ಣನಿಗೆ ಅದೆಲ್ಲ ಇಲ್ಲ. ಅದು ಶ್ರೀಕೃಷ್ಣನ ಯಾವುದೇ ಭೌತಿಕ ವಾತಾವರಣ ಅಥವಾ ತತ್ವಗಳು ಸೃಷ್ಟಿಸುವ ಮುನ್ನವೇ ಇದ್ದಲ್ಲ, ಯಾಕಂದ್ರೆ ಈ ಭೌತಿಕ ವಾತಾವರಣ ಸೃಷ್ಟಿಸಿದ್ದ ಕೃಷ್ಣ, ಅದರಿಂದ ಅವನು ಇವೆಲ್ಲಕ್ಕೂ ಮುನ್ನವೇ ಇದ್ದಾನೆ. ಆದ್ರಿಂದ ಅವನ ದಿವ್ಯ ಶರೀರಕ್ಕೆ ಭೌತಿಕ ಜನನದ ಪ್ರಶ್ನೆ ಹೇಳುವುದೇ ಇಲ್ಲ ಅಂತ ಶ್ರೀಧರ ಗೋಸ್ವಾಮಿಗಳು ಹೇಳ್ತಾರೆ. ಕೊನೆಗೆ ಶ್ರೀಧರ ಗೋಸ್ವಾಮಿಗಳು ಮುಂದುವರಿಸ್ತಾ ಭಗವದ್ಗೀತೆಯ ಒಂದು ಶ್ಲೋಕ ಇದೆ, ಜನ್ಮ ಕರ್ಮ ಚೈಮೇ ದಿವ್ಯಂ ಅಂದ್ಬಿಟ್ಟು. ಸೊ ಯಾರು ಈ ನನ್ನ ಜನ್ಮ ಮತ್ತು ಕರ್ಮಗಳ ದಿವ್ಯತನವನ್ನು ದಿವ್ಯವಾದವು ಎಂದು ಯಾರು ತಿಳ್ಕೋತೇವೆ, ಅಂತಹ ಒಂದು ಯಾರು ಅವರಿಗೆ ಮತ್ತೆ ಹುಟ್ಟಿಲ್ಲ ಅಂತೇಳಿ ಭಗವಂತನೇ ಹೇಳಿದ್ದಾನೆ. ಜನ್ಮ ಕರ್ಮ ಚೈಮೇ ದಿವ್ಯಂ, ಯಾರಿಗೆ ಗೊತ್ತಾಗುತ್ತೆ, ಯಾರು ತಿಳ್ಕೋತಾರೆ ಅವರಿಗೆ ಮತ್ತು ಈ ಷಡ್ವಿಕಾರಗಳಿಂದ ಮುಕ್ತಿಯನ್ನು ಸಿಗುತ್ತದೆ. ಇಲ್ಲ ಅಂದ್ರೆ ಈ ಹುಟ್ಟುವುದು, ಬೆಳೆಯುವುದು, ಪ್ರೌಢಾವಸ್ಥೆ ಹುಟ್ಟುವುದು, ರೂಪಾಂತರಗೊಳ್ಳುವುದು, ಸಂತಾನೋತ್ಪತ್ತಿ ಮಾಡುವುದು, ವಯಸ್ಸಾಗಿ ಕ್ಷೀಣಿಸುವುದು, ನಾಶವಾಗುವುದು, ಇವೆಲ್ಲವೂ ಕೂಡ ಹಾದು ಹೋಗಲೇಬೇಕು. ಎಲ್ಲಿವರೆಗೂ ಈ ಭೌತಿಕ ಜೀವಿಯ ಒಂದು ದೇಹ ಇದೇನಿದೆ, ಇದು ಈ 6 ಷಡ್ವಿಕಾರಗಳ ಮೂಲಕ ಹೋಗ್ಲೇಬೇಕು. ಆದ್ರೆ ಭಗವಂತನ ಶರೀರ ಭೌತಿಕ ಅಲ್ಲ. ಯಾಕೆ ಭೌತಿಕ ಅಲ್ಲ? ಇದು ಪಂಚಭೂತಗಳಿಂದ ಮೀರಿದೆ. ಸೊ ಇದು ಪಂಚಭೂತಗಳು ಭಗವಂತನ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಸೊ ಅದರಿಂದ ನಮ್ಮ ದೇಹಗಳು ಪಂಚಭೂತಗಳಿಂದ ಆಗಿದ್ವಿ. ಪೃಥ್ವಿ, ಆಪ, ತೇಜಸ್, ವಾಯು, ಆಕಾಶ, ಈ ರೀತಿಯಾಗಿ ಯಾವಾಗ ನಮ್ಮ ಯಾವುದೇ ದೇಹ ಪಂಚಭೂತಗಳಿಂದ ಆಗುತ್ತೆ, ಆ ಪಂಚಭೂತಗಳಿಂದ ಆಗುವ ವಸ್ತು ಈ ಷಡ್ವಿಕಾರಗಳ ಮೂಲಕ ಹಾದು ಹೋಗಲೇಬೇಕು. ಅದು ಒಂದು ನಿಯಮ. ಆ ನಿಯಮಕ್ಕೆ ಬದ್ಧರಾಗಿರ್ಲೇಬೇಕು ಎಲ್ಲ ಬದ್ಧ ಆತ್ಮರು. ಆದ್ರೆ ಭಗವಂತನ ಶರೀರ ಪಂಚಭೂತಗಳಿಗೆ ಮೀರಿದ್ದು, ಅವನು ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿಲ್ಲ.
ಸೊ ಆದ್ದರಿಂದ ಪಂಚಭೂತಗಳು ಅವನಿಂದನೇ ಮಾಡಲ್ಪಟ್ಟಿರುವುದರಿಂದ ಯಾವಾಗ ಅವನು ಭಗವಂತ ಪಂಚಭೂತಗಳಿಗೆ ಮೀರಿ ಇರ್ತಾನೆ, ಅದರಿಂದ ಅವನಿಗೆ ಷಡ್ವಿಕಾರಗಳು ಕೂಡ ಇರುವುದಿಲ್ಲ. ಸೊ ನಂತರ ಇಲ್ಲಿ ಆದ್ಯ ಅನ್ನೋ ಒಂದು ತತ್ವ ಕೊಟ್ಟಿದ್ದಾರೆ. ಆದ್ಯ ಅಂದ್ರೆ ಪ್ರತಿಯೊಂದಕ್ಕೂ ಮೂಲ ಕಾರಣನಾದವನಿಗೆ ಮತ್ತೊಂದು ಲೌಕಿಕ ಕಾರಣ ಅಥವಾ ಜನನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಧರ ಗೋಸ್ವಾಮಿಗಳು ಹೇಳ್ತಾರೆ. ನಂತರ ಅವತಾರವೇ ಹೊರತು ಜನನವಲ್ಲ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಇದು ಕೃಷ್ಣನ ಅವತಾರ. ಕೃಷ್ಣ ವಸುದೇವ ದೇವಕಿಯರ ಮುಂದೆ ಪ್ರಕಟವಾಗ್ತಾನೆ ಮತ್ತು ಜೊತೆಗೆ ಸಾಮಾನ್ಯ ಮನುಷ್ಯನ ಮಗುವಾಗಿ ತೋರಿಸ್ಕೊಳ್ಳಿಲ್ಲ. ಅವನು ಬದಲಿಗೆ ಜೈಲಿನಲ್ಲಿ ಕಂಸನ ಒಂದು ಕಾರಾಗೃಹದಲ್ಲಿ ಯಾವಾಗ ಕೃಷ್ಣ ಅವತರಿಸ್ತಾನೆ, ಅವಾಗ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಪ್ರಕಟವಾಗ್ತಾನೆ. ನಂತರ ವಸುದೇವನ ಒಂದು ರಿಕ್ವೆಸ್ಟ್ ಮೇರೆಗೆ ಬಾಲಕೃಷ್ಣನಾಗಿ ತಾನು ಸಣ್ಣ ಬಾಲಕನಾಗಿ ಮತ್ತೆ ಅವನ ರೂಪವನ್ನು ತಾಳ್ತಾನೆ ಮತ್ತು ಬಾಲಕೃಷ್ಣನಾಗಿ ಅವನು ಬೃಂದಾವನದಲ್ಲಿ ಅನೇಕ ಲೀಲೆಗಳನ್ನು ತೋರಿಸ್ತಾನೆ. ಸೊ ಹೀಗಾಗಿ ಶ್ರೀಧರ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ಭಗವಂತನ ಶರೀರ ಏನಿದೆ ಅದು ನಿತ್ಯ, ಶಾಶ್ವತ, ಕೇವಲ ಸಚ್ಚಿದಾನಂದಮಯ. ಸಚ್ಚಿದಾನಂದ, ಇದರಲ್ಲಿ ಯಾವುದೇ ಭೌತಿಕ, ಯಾವುದೇ ಒಂದು ಸ್ವಲ್ಪ ಕಣ ಕೂಡ ಭೌತಿಕವಾಗಿಲ್ಲ, ಎಲ್ಲವೂ ಕೂಡ ಸಚ್ಚಿದಾನಂದ ಸ್ವರೂಪ. ನಂತರ ಇಲ್ಲಿ ಶ್ರೀಧರ ಗೋಸ್ವಾಮಿಗಳು ಆಚಾರ್ಯರ ಈ ವ್ಯಾಖ್ಯಾನ ಇದೆ, ಭಗವಂತನ ಅನಂತ ವಿಸ್ತರಣೆಯ ಬಗ್ಗೆ ಕೂಡ ಇಲ್ಲಿ ಶ್ರೀಧರ ಗೋಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಶ್ರೀಧರ ಗೋಸ್ವಾಮಿಗಳು ಹೇಳಿದ್ದಾರೆ, ಪೂರ್ಣ ಸಂಪೂರ್ಣ ಶ್ರೀಕೃಷ್ಣನನ್ನು ಬೆಳೆಯುತ್ತಾನೆ ಎಂಬ ಕಲ್ಪನೆಯನ್ನು ನಿರಾಕರಿಸುತ್ತೆ. ಅದರಿಂದ ಇದನ್ನೆಲ್ಲ ನಾವು ನೋಡಿದ್ವಿ. ಅಮೃತ, ಭಗವಂತನ ಶರೀರ ಅಮೃತ, ಇದು ಕ್ಷಯಿಸೋದಿಲ್ಲ. ಸೊ ಅದರಿಂದ ಕೃಷ್ಣನ ದೇಹ ಬೆಳೆಯುತ್ತೆ ಅಥವಾ ಕ್ಷಯಿಸುತ್ತೆ ಎಂಬ ಸಂಭಾವ್ಯತವೇ ಇಲ್ಲ ಇಲ್ಲಿ. ಸೊ ಈಗ ಅರ್ಥ, ಶ್ರೀಕೃಷ್ಣನ ದಿವ್ಯ ದೇಹ ಭೌತಿಕ ಶರೀರದ ಅವಸ್ಥಾಂತರಗಳಿಂದ ಮುಕ್ತವಾಗಿದ್ದು, ಅಂದ್ರೆ ಷಡ್ವಿಕಾರ. ಅವಸ್ಥಾಂತರ ಅಂದ್ರೆ ಹುಟ್ಟು, ಪ್ರೌಢಾವಸ್ಥೆ, ನಂತರ ಮುಪ್ಪು, ಕೊನೆಗೆ ಸಾವು, ಇದು ಅವಸ್ಥಾಂತರ, ಅವಸ್ಥೆಗಳು, ಇದು ಷಡ್ವಿಕಾರಗಳು. ಈ ಷಡ್ವಿಕಾರಗಳಿಂದ ಇದು ಮುಕ್ತವಾಗಿರುವಂತಹ ದೇಹ ಭಗವಂತನದ್ದು. ನಂತರ ಮುಂದುವರಿಸ್ತಾ ಇನ್ನೊಂದು ಮಾತಲ್ಲಿ ಹೇಳೋದಂದ್ರೆ, ಶ್ರೀಕೃಷ್ಣನ ದಿವ್ಯ ಶರೀರ ಏನಿದೆ, ಈ ಭೌತಿಕ ಶರೀರಗಳಿಗಾಗುವ ಯಾವುದೇ ರೂಪಾಂತರಗಳಿಂದ ಮುಕ್ತವಾಗಿದೆ. ಹಾಗಿದ್ರೂ ಕೂಡ ಭಗವಂತನು ಅಗಣಿತವಾದ ಜಗತ್ತುಗಳನ್ನು ಸೃಷ್ಟಿಸ್ತಾನೆ. ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸ್ತಾನೆ. ಅಗಣಿತ ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು, ಗಣಿತದಲ್ಲಿ ಕೌಂಟ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು. ಮನುಷ್ಯನಿಗೆ ಗಣಿತದಲ್ಲಿ ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಗಣಿತ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಜಗತ್ತುಗಳನ್ನು ಸೃಷ್ಟಿಸ್ತಾನೆ. ಮತ್ತು ತನ್ನನ್ನೇ ಅಸಂಖ್ಯಾತ ಜೀವಿಗಳಾಗಿ ವಿಸ್ತರಿಸಿಕೊಳ್ತಾನೆ. ಈ ಅಸಂಖ್ಯವಾದ ಭೌತಿಕ ಜಗತ್ತುಗಳಲ್ಲಿ ಅಸಂಖ್ಯವಾದ ಜೀವಿಗಳಿದ್ದಾವೆ. ಈ ಎಲ್ಲಾ ಅಸಂಖ್ಯವಾದ ಜೀವಿಗಳು, ಅಸಂಖ್ಯವಾದ ಜಗತ್ತಿನಲ್ಲಿರುವ ಎಲ್ಲಾ ಅಸಂಖ್ಯಾತ ಜೀವಿಗಳಲ್ಲಿ ಭಗವಂತ ತಾನೇ ವಿಸ್ತರಿಸಿಕೊಳ್ತಾನೆ. ಅಂದ್ರೆ ಎಷ್ಟು ವಿಸ್ತರಣೆ ಆಗ್ತಾನೆ ಭಗವಂತ ನೋಡಿ ಅಲ್ವಾ. ಆದ್ರೆ ಭಗವಂತನ ಈ ಸಂತಾನೋತ್ಪತ್ತಿ ಏನಿದೆ, ಈ ವಿಸ್ತರಣೆ ಏನಿದೆ, ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಅನುಕ್ಷೀರೋದಕಶಾಹಿ ವಿಷ್ಣುವಾಗಿ, ಗರ್ಭೋದಕಶಾಹಿ ವಿಷ್ಣುವಾಗಿ ಎಲ್ಲ ಬ್ರಹ್ಮಾಂಡಗಳ ಕಡೆ ಅವನು ತಾನೇ ವಿಸ್ತರಿಸಿಕೊಳ್ತಾನೆ. ಇದು ಆತನ ದೇಹದ ಒಂದು ನಿರ್ದಿಷ್ಟ ಒಂದು ಹಂತದಲ್ಲಿ ನಡೆಯುವ ಕ್ರಿಯೆಯಲ್ಲ. ಮೊದಲ ದಿವಸದಿಂದಲೇ ಈ ಕ್ರಿಯೆ ನಡೆಯುತ್ತೆ. ಭಗವಂತನ ಸೃಷ್ಟಿ ಪ್ರಾರಂಭದಿಂದಲೇ ಈ ಕ್ರಿಯೆ ನಡೀತಾನೆ ಇದೆ. ಎಷ್ಟೋ ಒಂದು ಟ್ರಿಲಿಯನ್ ವರ್ಷಗಳಿಂದ ನಡೀತಾ ಇದೆ, ಅನಾದಿ ಕಾಲದಿಂದ ನಡೀತಾ ಇದೆ. ಇನ್ನು ಆದಿ ಅಂತ್ಯವಿಲ್ಲದ ಇದು ಸೃಷ್ಟಿ ಮತ್ತು ಸೃಷ್ಟಿ ಕಾರ್ಯ ನಡೀತಾನೆ ಇರುತ್ತೆ. ಸೊ ಅದರಿಂದ ಇದು ಆಧ್ಯಾತ್ಮಿಕ ಆನಂದ ಮತ್ತು ಮಹಿಮೆಯನ್ನು ನಿರಂತರವಾಗಿ ವಿಸ್ತರಿಸಿಕೊಳ್ಳುವ ಇದು ಭಗವಂತನ ನಿತ್ಯ ಶಕ್ತಿಯಾಗಿದೆ. ಸೊ ಇದು ನಂತರ ಏನಂದ್ರೆ, ಶ್ರುತಿ ವ್ಯಾಖ್ಯೆ ಏನ್ ಹೇಳುತ್ತಂದ್ರೆ, ಪೂರ್ವಂ ಏವಾಹಂ ಇಹಾಸಂ ಅಂತ ಹೇಳ, ಆರಂಭದಲ್ಲಿ ನಾನು ಒಬ್ಬನೇ ಅಸ್ತಿತ್ವದಲ್ಲಿದ್ದೆ. ಆದ್ದರಿಂದಲೇ ಇಲ್ಲಿ ಭಗವಂತನು ಪುರುಷಃ ಪುರಾಣ, ಅತ್ಯಂತ ಪ್ರಾಚೀನ, ಅತ್ಯಂತ ಅನುಭವಿ, ಸನಾತನ ಪುರುಷ ಅಂತ ಬ್ರಹ್ಮದೇವರು ಸಂಬೋಧನೆ ಮಾಡ್ತಾರೆ. ಸೊ ಈ ಮೂಲ ಪುರುಷನು ತನ್ನನ್ನೇ ಪರಮಾತ್ಮನಾಗಿ ವಿಸ್ತರಿಸಿಕೊಂಡು ಎಲ್ಲರ ಹೃದಯವನ್ನು ನಮಗೆ ಗೊತ್ತಿದೆ, ಕ್ಷೀರೋದಕಶಾಹಿ ವಿಷ್ಣುವಾಗಿ ಎಲ್ಲರ ಹೃದಯವನ್ನು ಪ್ರವೇಶಿಸ್ತಾನೆ. ಆದರೂ ಕೂಡ ಆತನೇ ಅಂತಿಮವಾಗಿ ಶ್ರೀಕೃಷ್ಣ, ಪರಮ ಸತ್ಯವಾದ ಶ್ರೀಕೃಷ್ಣ ಎನ್ನುವುದನ್ನು ಗೋಪಾಲತಾಪನಿ ಉಪನಿಷತ್ತು ದೃಢೀಕರಿಸುತ್ತದೆ. ಯಸ್ ಸಾಕ್ಷಾತ್ ಪರಬ್ರಹ್ಮೇತಿ ಗೋವಿಂದಂ ಸಚ್ಚಿದಾನಂದ ವಿಗ್ರಹಂ ವೃಂದಾವನ ಸುರಭೂರೂಹ ತಲಾಸೀನಂ. ಅಂದ್ರೆ ನಿತ್ಯ ಆನಂದ ಮತ್ತು ಪರಿಪೂರ್ಣ ಜ್ಞಾನಮಯ ಸ್ವರೂಪವುಳ್ಳ ಬೃಂದಾವನದ ಕಲ್ಪ ವೃಕ್ಷಗಳ ನೆರಳಿನಲ್ಲಿ ಕುರಿತಿರುವ
ಗೋವಿಂದನೇ ಸಾಕ್ಷಾತ್ ಪರಬ್ರಹ್ಮ ಅಂದ್ಬಿಟ್ಟು ಗೋಪಾಲ ತಾಪನಿ ಉಪನಿಷತ್ತು ಹೇಳುತ್ತೆ. ಸೊ ಈ ರೀತಿಯಾಗಿ ಸಾಕ್ಷಾತ್ ಬ್ರಹ್ಮೇತಿ ಗೋವಿಂದ ಸಚ್ಚಿದಾನಂದ ವಿಗ್ರಹ ವಂದಾವನ ಸುರ ಪೂರ್ವ ತಲಾಸೀನಂ ಅಂದ್ರೆ ಪರಾತ್ಪರ ಸತ್ಯವೇ ಸ್ವತಃ ಗೋವಿಂದನಾಗಿದ್ದಾನೆ. ಅವನು ವೃಂದಾವನದ ಕಲ್ಪವೃಕ್ಷಗಳ ನೆಲದಲ್ಲಿ ನೆರಳಲ್ಲಿ ಕುಳಿತಿರುವ ಆನಂದ ಮತ್ತು ಜ್ಞಾನಗಳ ಶಾಶ್ವತ ರೂಪವಾಗಿದ್ದಾನೆ. ಸೊ ಅದೇ ರೀತಿ ಗೋಪಾಲ ತಾಪನಿ ಶ್ರುತಿಯಲ್ಲಿ ವಿದ್ಯಾಭ್ಯಾಂ ಭಿನ್ನಃ ಅಂತ ಹೇಳಿದೆ. ಅಂದ್ರೆ ಈ ಪರಾತ್ಪರ ಸತ್ಯ ಇದೆ, ಈ ಭೌತಿಕ ಜ್ಞಾನಕ್ಕೆ ಅತೀತವಾದದ್ದು. ಅಂದ್ರೆ ನಾವು ಏನು ಭೌತಿಕ ಜ್ಞಾನವನ್ನು ಪಡ್ಕೊಂಡಿದ್ದೇವೆ, ಏನೇನೋ ಓದ್ಕೊಂಡಿದ್ದೀವಿ, ಇಂಗ್ಲಿಷು ಕನ್ನಡ ಎಂತೆಂಥದ್ದು ಓದ್ಕೊಂಡಿದ್ದೀವಿ, ವಿಜ್ಞಾನ ಇತಿಹಾಸ ಇವೆಲ್ಲವನ್ನು ಭೌತಿಕ ಜ್ಞಾನ, ಇವೆಲ್ಲವನ್ನು ಪಡ್ಕೊಂಡು ನಮ್ಗೆ ಏನಾಗ್ತಾ ಇದೆ ನಮ್ಗೆ ಇವಾಗ ಈ ಸತ್ಯ ಏನಿದೆ, ಈ ಪರಾತ್ಪರ ಸತ್ಯ ಕೃಷ್ಣನ ಬಗ್ಗೆ, ಇದು ಭೌತಿಕ ಅಜ್ಞಾನಕ್ಕೆ ಅತೀತವಾದದ್ದು ಅಂತ ಹೇಳಿ, ಹಾಗೂ ಸಾಮಾನ್ಯ ಆಧ್ಯಾತ್ಮಿಕ ಜ್ಞಾನಕ್ಕಿಂತಲೂ ಅತೀತವಾದದ್ದು. ಸೊ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಇಲ್ಲಿ ಎರಡು ರೀತಿಯ ಜ್ಞಾನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಭೌತಿಕ ಜ್ಞಾನ, ಅಂದ್ರೆ ಅದನ್ನ ಅಜ್ಞಾನ ಅಂತ ಕರೀತಾರೆ, ಅದರಿಂದ ನಮ್ಗೇನು ಸುಖ ಇಲ್ಲ ಅಂತ ಹೇಳಿ. ಸೊ ನಂತರ ಆಧ್ಯಾತ್ಮಿಕ ಜ್ಞಾನ, ಸಾಮಾನ್ಯ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ನಾವು ನಿಯೋಫೈಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯದಲ್ಲಿ ನಾವು ಸತ್ಯಕ್ಕೆ ಈಗ ತಾನೇ ಭಕ್ತಿಯನ್ನು ಶುರು ಮಾಡ್ಕೊಂಡಿದ್ದೀವಿ. ಈ ಆಧ್ಯಾತ್ಮಿಕ ಜ್ಞಾನಕ್ಕಿಂತಲೂ ಈಗಲೂ ಕೂಡ ನಮ್ಗೆ ಗೊತ್ತಾಗುವುದಿಲ್ಲ. ಹೀಗೆ ಅನೇಕ ರೀತಿಗಳಲ್ಲಿ ಕೃಷ್ಣನ ಪಾರಮ್ಯವನ್ನು ವೇದ ಸಾಹಿತ್ಯದಲ್ಲಿ ರುಜುವಾತುಪಡಿಸಲಾಗಿದೆ. ಸೊ ಜೊತೆಗೆ ಈ ಬ್ರಹ್ಮದೇವರು ಅದನ್ನ ಈಗ ದೃಢೀಕರಣೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಬ್ರಹ್ಮದೇವರು ಹೈಯೆಸ್ಟ್ ಅಥಾರಿಟಿ. ಸೊ ಅದರಿಂದ ಈ ಪರಮ ಸತ್ಯ ಏನಿದೆ, ಪರಮ ಸತ್ಯ ಭೌತಿಕ ಅಜ್ಞಾನಕ್ಕೂ ಮೀರಿದ್ದು ಮತ್ತು ಸಾಮಾನ್ಯ ಆಧ್ಯಾತ್ಮಿಕ ಜ್ಞಾನಕ್ಕಿಂತಲೂ ವಿಶಿಷ್ಟವಾದದ್ದು. ಸೊ ಅದರಿಂದ ಇಲ್ಲಿ ಪ್ರಮುಖವಾದ ಮುಖ್ಯಾಂಶಗಳು ಏನು ಅಂದ್ರೆ, ಇಲ್ಲಿ ಶ್ರೀಧರ ಗೋಸ್ವಾಮಿ ಪ್ರಕಾರ ಒಂದು ಲೌಕಿಕ ವಿಕಾರ ಭೌತಿಕ ಜಗತ್ತಿನಲ್ಲಿ ಸಂತಾನೋತ್ಪತ್ತಿ ಎಂಬ ದೇಹದ ಪರಿಣಾಮ ಏನಿದೆ, ಬದಲಾವಣೆ ಇದೆ, ಇದರಿಂದ ಮೂಲ ದೇಹದ ಶಕ್ತಿ ಕ್ಷೀಣಿಸುತ್ತದೆ. ಆದ್ರೆ ದಿವ್ಯ ಆನಂದದ ವಿಸ್ತರಣೆ ಏನಿದೆ, ಭಗವಂತನ ವಿಸ್ತರಣೆ ಏನಿದೆ, ಅವನ ಆನಂದದಲ್ಲಿ ಆನಂದೋ ಬ್ರಹ್ಮೇತಿ ವ್ಯಜನಾಥ್ ಅಂತ ಹೇಳಿ. ಸೊ ಕೃಷ್ಣನ ತಾಯಿಗೆ ತನ್ನ ಬಾಯಲ್ಲಿ ಬ್ರಹ್ಮಾಂಡಗಳನ್ನೆಲ್ಲ ತೋರಿಸ್ಬಿಡ್ತಾನೆ. ನಂತರ ಗೋಪಾಲಕರಾಗಿ ಅವನು ಸಾವಿರ ಗೋಪಾಲ ಬಾಲಕರಾಗಿ ಮತ್ತೆ ಹಸುಗಳಾಗಿ ತಾನು ಅದನ್ನು ಕೂಡ ವಿಸ್ತರಣೆ ಮಾಡಿಕೊಂಡು ಬ್ರಹ್ಮ ವಿಮೋಚನ ಲೀಲೆಯನ್ನು ಅವನು ಮಾಡ್ತಾನೆ. ಸೊ ಈ ರೀತಿಯಾಗಿ ಜೀವಿಗಳ ಉತ್ಪತ್ತಿ ಮತ್ತು ಭಗವಂತನ ವಿಸ್ತರಣೆ ಪ್ರಮುಖ ವೇದಾಂತಕ ಒಂದು ಮುಖ್ಯಾಂಶಗಳು ಈ ಶ್ಲೋಕದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು. ನಂತರ ಎರಡನೇ ವಿಚಾರ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಶ್ರುತಿ ಪ್ರಮಾಣಗಳು. ಪೂರ್ವಂ ಏವಾಹಂ ಇತಿಹಾಸಂ ಶ್ರುತಿ ವಾಕ್ಯ. ಸೃಷ್ಟಿಗೆ ಮುನ್ನ ಪಂಚಭೂತಗಳಾಗಲಿ ಬ್ರಹ್ಮದೇವನಾಗಲಿ ಕಾಲ ದೇಶ ಎಂಥದೂ ಇರಲಿಲ್ಲ, ಕೇವಲ ಮೂಲ ಪುರುಷನಾದ ಕೃಷ್ಣನಿದ್ದನು. ನಂತರ ಗೋಪಾಲ ತಾಪನಿ ಉಪನಿಷತ್ತಿಂದ ನಮಗೆ ಸಚ್ಚಿದಾನಂದ ವಿಗ್ರಹ ಪರಬ್ರಹ್ಮ ಎನ್ನುವುದು ಕೇವಲ ಪ್ರಕಾಶ ಅಲ್ಲ, ಅವನು ವೃಂದಾವನದ ವೃಕ್ಷದ ಅಡಿಗಳಲ್ಲಿ ಕುಳಿತಿರುವ ಗೋವಿಂದ ಎಂಬ ದಿವ್ಯವಾದ ಸಾಕಾರ ರೂಪವನ್ನು ಹೊಂದಿರುವ ಸಚ್ಚಿದಾನಂದ ಸ್ವರೂಪನಾದ ಸಚ್ಚಿದಾನಂದ ಮೂರ್ತಿ. ನಂತರ ಮೂರನೇ ಒಂದು ಪಾಯಿಂಟ್ ಏನಂದ್ರೆ, ಇಲ್ಲಿ ನಮ್ಗೆ ವಿದ್ಯಾಭ್ಯಾಂ ಭಿನ್ನಃ. ಅವಿದ್ಯೆ ಭೌತಿಕ ಜಗತ್ತಿನ ಕಲ್ಪಗಳು ಮತ್ತು ಬಂಧನ, ಇದು ಅವಿದ್ಯೆ. ನಂತರ ವಿದ್ಯೆ ಅಂದ್ರೆ ಏನು, ಸಾಮಾನ್ಯ ಆಧ್ಯಾತ್ಮಿಕ ತತ್ವಜ್ಞಾನ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಜ್ಞಾನ ಸ್ವಲ್ಪ ತಿಳ್ಕೊಂಡಿದೀವಿ ಅಷ್ಟೇ. ಸೊ ಆದ್ರೆ ಈ ವಿದ್ಯಾಭ್ಯಾಂ ಭಿನ್ನಃ, ಈ ಎರಡೂ ವಿದ್ಯೆಗಳೇನಿದೆ, ಅವಿದ್ಯಾಭ್ಯಾಂ ಭಿನ್ನಃ. ಸೊ ಎರಡೂ ವಿದ್ಯೆಗಳಿಗೆ ಏನಿದೆ, ಇದು ಕೃಷ್ಣ ಭಿನ್ನನಾಗಿದ್ದಾನೆ. ಇವೆರಡಕ್ಕೂ ಮೀರಿದ ಪರಮ ಶುದ್ಧ ಪ್ರೇಮ ಮತ್ತು ಕೃಷ್ಣನ ತತ್ವ. ಸೊ ಈ ರೀತಿಯಾಗಿ ಎರಡು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಇಲ್ಲಿ. ಮೊದಲನೆಯದಾಗಿ ಪ್ರಮುಖ ವೇದಾಂತಿಕ ಮುಖ್ಯಾಂಶಗಳು ಜೀವಿಗಳ ಉತ್ಪತ್ತಿ ಮತ್ತು ಭಗವಂತನ ವಿಸ್ತರಣೆ. ನಂತರ ಶ್ರುತಿ ಪ್ರಮಾಣಗಳು. ಸೊ ಶ್ರುತಿ ಪ್ರಮಾಣಗಳಲ್ಲಿ ನಮಗೆ ಶ್ರುತಿ ವಾಕ್ಯ, ಗೋಪಾಲ ತಾಪನಿ ಉಪನಿಷತ್ ಮತ್ತು ವಿದ್ಯಾಭ್ಯಾಂ ಭಿನ್ನಃ, ಈ ಮೂರು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಸೊ ಬ್ರಹ್ಮದೇವರು ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಸ್ತುತಿ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಶ್ಲೋಕ 24 ಕಾಣಿಸ್ತಾ ಇದೆ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಇದ್ರೊಳಗೆ ಒಂದು ಪ್ರಶ್ನೆ ಏನಂದ್ರೆ, ಈ ಭಗವಂತ ಆದ್ಯ ಅಂತ ಹೇಳಿದ್ರು, ಸಚ್ಚಿದಾನಂದ ಅಂತ ಹೇಳಿದ್ರಿ, ಅಂದ್ರೆ ಅವನು ಬಾಲ್ಯತನದಲ್ಲಿ ಅವನು ಹುಟ್ಟಾನೆ ಅಂದ್ರೆ ಎಲ್ಲ ಗೋಪಾಲರಿಗೆ ಆಟ ಆಡ್ತಾನೆ, ಅದೆಲ್ಲ ಸತ್ಯನ ಸುಳ್ಳ?
ನಿಮ್ದು ಯಾಕೋ ವಾಯ್ಸ್ ತರ ಒಂದ್ ಸ್ವಲ್ಪ ದಪ್ಪಕ್ಕೆ ಬರ್ತಾ ಇದೆ, ಕ್ಲಿಯರ್ ಆಗಿ ಬರ್ತಾ ಇದೆ. ಇನ್ನೊಂದ್ಸರಿ ನಿಧಾನವಾಗಿ ರಿಪೀಟ್ ಮಾಡ್ತೀರಾ? ಅಂದ್ರೆ ಭಗವಂತ ಸಚ್ಚಿದಾನಂದ ಆದ್ಯ, ಕರೆಕ್ಟ್. ಇದು 4 ಪಾಯಿಂಟ್ಸ್ ಹೇಳಿದ್ರಿ ನೀವು. ಅಂದ್ರೆ ಹೌದು. ಭಗವಂತ ಹೇಗಿದ್ದಾನೋ ಹಾಗೆ ಇರ್ತಾನೆ. ಅಂದ್ರೆ ಈಗ ನಾವು ಬಾಲ್ಯಾವಸ್ಥೆ ಆಗತ್ತೆ, ನಮ್ದು ಶೈಶವಾವಸ್ಥೆ, ಬಾಲಾವಸ್ಥೆ, ಕೌಮಾರಾವಸ್ಥೆ, ಇದೆಲ್ಲ ನಮ್ಮಲ್ಲೇ ಆಗತ್ತೆ ಭೌತಿಕದಲ್ಲಿ. ಹೌದು. ಆದ್ರೆ ಅವನು ಭೌತಿಕಕ್ಕೆ ಬಂದ್ರೆ ಅವನು ಭೌತಿಕದ ಹಾಗೆ ಅಂದ್ರೆ ಜೀವಿಗಳ ಹಾಗೆ ಅವನಲ್ಲೂ 6 ಅವಸ್ಥೆ ಇರತ್ತಾ? ಅಂದ್ರೆ ಅವನು ಬಾಲ್ಯಾವಸ್ಥೆಯಲ್ಲಿ ಗೋಪಾಲಕರೊಟ್ಟಿಗೆ ಆಟ ಆಡಿದ್ದಾನೆ, ಬ್ರಹ್ಮಲೀಲಾ, ಇದು ಅದರಿಂದಲೇ ಆಗಿದೆ. ಇದೆಲ್ಲ ಸತ್ಯನಾ ಅಂತ ನಾನು ಕೇಳ್ತೇನೆ ಪ್ರಭುಜಿ. ಓಕೆ. ಸೊ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಮಿಕ್ಕಿದವ್ರಿಗೆ ಎಲ್ರಿಗೂ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ರಿಪೀಟ್ ಮಾಡ್ತೀನಿ. ನಾನು ನಿಮ್ಮ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಹೇಳಿ, ಇಲ್ಲ ಅಂದ್ರೆ ಸ್ವಲ್ಪ ಕರೆಕ್ಷನ್ ಇದ್ರೆ ಮಾಡಿ, ಆಯ್ತಾ? ಮೊದಲನೇದಾಗಿ ಸೊ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಅವನಿಗೆ ಒಂದು ಈ ಭೌತಿಕ ಒಂದು ಏನಿಲ್ಲ, ಏನು ಗುಣಗಳಿಂದ ಆವೃತನಾಗಿಲ್ಲ. ಅದರಿಂದ ಭೌತಿಕ ಗುಣಗಳಿಂದ ಆವೃತನಾಗಿಲ್ಲ ಅಂದ್ರೆ ತ್ರಿಗುಣಗಳಿಂದ ಆವೃತನಾಗಿಲ್ಲ, ತ್ರಿಗುಣಗಳಿಂದ ಕಂಟ್ರೋಲ್ ಮಾಡಲ್ಪಟ್ಟವನು ಅಲ್ಲದಿದ್ದರಿಂದ ಅವನಿಗೆ ಅವನ ಜೊತೆಗೆ ಅವನ ದೇಹ ಏನಿದೆ, ಅವನ ದೇಹ ಭೌತಿಕ ದೇಹ ಅಲ್ಲ, ಅಂದ್ರೆ ಪಂಚಭೂತಗಳಿಂದ ಮಾಡಿರುವ ದೇಹವಲ್ಲ. ಸೊ 2 ಕಾರಣಗಳಿಂದಾಗಿ ಅವನಿಗೆ ಹುಟ್ಟು, ಸಾವು, ಮತ್ತೆ ಮುಪ್ಪು ಮತ್ತೆ ಇವೆಲ್ಲ ಇರುವುದಿಲ್ಲ. ಸೊ ಈ ಹುಟ್ಟು, ಸಾವು, ಜರ, ವ್ಯಾಧಿ, ಮತ್ತೆ ಬೆಳೆಯುವಂಥದ್ದು, ದೇಹ ಬೆಳೆಯುವಂಥದ್ದು, ದೇಹ ಮುಪ್ಪಾಗುವಂಥದ್ದು, ನಂತರ ಮಕ್ಕಳನ್ನು ಅಂದ್ರೆ ಒಂದು ಪ್ರೊಕ್ರಿಯೇಷನ್ ಅಂತ ಏನ್ ಹೇಳ್ತೀವಿ, ಮಕ್ಕಳನ್ನು ಹುಟ್ಟಿಸುವಂಥದ್ದು, ಈ ತರವಾಗಿ ಅವನು ಯಾವುದೇ ಇದು ಶಕ್ತಿಗಳಿಂದ ಬಂಧಿಸಲ್ಪಟ್ಟಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಸೊ ಮಾತಾಜಿ ಪ್ರಶ್ನೆ ಏನು ಅಂದ್ರೆ, ಇವಾಗ ನಾವು ಇವೆಲ್ಲ ಮತ್ತೆ ಗೋಪಾಲಕನ ಮಕ್ಕಳಾಗಿ ನಂದಕುಮಾರನಾಗಿ, ಸೊ ಇದೆಲ್ಲ ಒಂದು ಸಣ್ಣವನಿಂದ ದೊಡ್ಡವನಾಗ್ತಾನಲ್ಲ, ಇದೆಲ್ಲ ಒಂದು ಸತ್ಯವ ಹೇಗೆ ನಂಬುವುದು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ ಮಾತಾಜಿ? ಪ್ರಭುಜಿ ಹೌದು. ಓಕೆ. ಸೊ ಇದು ಕೃಷ್ಣ ಯಾವಾಗಲೂ ಸಚ್ಚಿದಾನಂದ ಸ್ವರೂಪವೇ. ಸೊ ಕೃಷ್ಣನಿಗೆ ಯಾವಾಗ್ಲೂ 16 ವರ್ಷ ಆತರ ಏಜ್ ಅಲ್ಲಿ ಇರ್ತಾನೆ. ಯಾವಾಗ್ಲೂ ನವಯೌವನಂ ಚ ಬ್ರಹ್ಮದೇವರು ಹೇಳ್ತಾರೆ ಬ್ರಹ್ಮಸ್ತುತಿಯಲ್ಲಿ. ನವಯೌವನಂ ಚ ಅಂದ್ರೆ ಯಾವಾಗ್ಲೂ ನವಯೌವನದಲ್ಲೇ ಇರ್ತಾನೆ. ಅವನು ಮುಪ್ಪು ಇಲ್ಲ, ಸಾವು ಇಲ್ಲ, ಚಿಕ್ಕ ಮಗುನು ಇಲ್ಲ, ದೊಡ್ಡ ಮಗುನು ಇಲ್ಲ, ಎಂಥದೂ ಇಲ್ಲ. ಸೊ ಆದ್ರೆ ಅವನು ಸೀದಾ 16 ವರ್ಷದ ಮಗುವಾಗಿ ಅವತರಿಸ್ಬಿಟ್ರೆ, ಇಲ್ಲ ಶಂಕು ಚಕ್ರ ಗದಾಧಾರಿಯಾಗಿ ಅವತರಿಸ್ಬಿಟ್ರೆ, ತನ್ನ ಭಕ್ತರಿಗೆ ಮಾಡಿರುವ ಒಂದು ಪ್ರಾಮಿಸ್ ಏನ್ ಮಾಡಿದ್ದಾನೆ, ಭಕ್ತರಿಗೆ ಒಂದು ಹೇಳಿರ್ತಾನೆ, ಓಕೆ ನಿಮ್ಮ ಆಸೆಗಳನ್ನು ನಾನು ಈ ತೀರಿ ಪೂರೈಸ್ತೇನೆ ಅಂದ್ಬಿಟ್ಟು. ಸೊ ಯಾರು ಯಶೋಧಾ ದೇವಿ, ದೇವಕಿ ಯಾರ್ಯಾರು ಎಲ್ಲ ಇದ್ದಾರೆ, ದೇವಕಿ, ಯಶೋಧ, ಇವರೆಲ್ಲ, ನಂದ ಮಹಾರಾಜ, ಇವರೆಲ್ಲ ಮಹಾ ಒಂದು ಋಷಿಗಳು. ಎಷ್ಟೋ ಸಾವಿರ ವರ್ಷಗಳು ತಪಸ್ಸು ಮಾಡಿ ಕೃಷ್ಣನನ್ನು ಮಗನಾಗಿ ಪಡೆಯುವ ಒಂದು ಭಾಗ್ಯವನ್ನು ಅವ್ರು ಪಡ್ಕೊಂಡಿರ್ತಾರೆ. ಸೊ ಅವರು ಎಲ್ಲರಿಗೋಸ್ಕರ ಒಂದು ಮಗುವಿನ ಆನಂದವನ್ನು ಕೊಡ್ಲಿಕ್ಕೋಸ್ಕರ ಕೃಷ್ಣ ಮಗುವಾಗಿ ಒಂದು ರೂಪ ತಾಳ್ತಾನೆ ಹೊರತು ಅವನು ನಮ್ಮ ಹಾಗೆ ಹುಟ್ಟುವುದು, ಬೆಳೆಯುವುದು, ನಂತರ ಯೌವನಾವಸ್ಥೆಗೆ ಮುಟ್ಟುವುದು, ನಂತರ ಮದುವೆ ಹಾಕೊಳ್ಳೋದು, ಮತ್ತೆ ಒಂದು ಸುಮಾರು ಮಕ್ಕಳನ್ನು ಮಾಡುವಂಥದ್ದು, ಇದೆಲ್ಲ ಅವನಿಗೆ ಅಪ್ಲಿಕಬಲ್ ಇರುವುದಿಲ್ಲ. ಇದೆಲ್ಲ ಕೇವಲ ತನ್ನ ಭಕ್ತರನ್ನು ಸಂತುಷ್ಟಪಡಿಸುವಾಗಿ. ಎಲ್ಲಕ್ಕಿಂತ ಮುಖ್ಯ ಕೃಷ್ಣ ಯಾಕೆ ಅವತಾರ ಮಾಡ್ತಾನೆ? ಭಕ್ತರ ಒಂದು ಸಂತುಷ್ಟಿಗಾಗಿ, ಭಕ್ತರ ಒಂದು ರಕ್ಷಣೆಗಾಗಿ ಹುಟ್ಟುತ್ತಾನೆ. ಮೊದಲನೇ ಕೆಲಸ ಒಂದು ಅದೇ, ಭಕ್ತರ ಸಂತುಷ್ಟಿಗಾಗಿ, ಭಕ್ತರ ಒಂದು ಸಂತೋಷಕ್ಕಾಗಿ ಹುಟ್ಟುತ್ತಾನೆ ಅವನು. ಸೊ ಅವನು ಈ ರಾಕ್ಷಸರನ್ನೆಲ್ಲ ಸಾಯಿಸುವುದು ಅದು ಸೆಕೆಂಡರಿ ಬಿಸ್ನೆಸ್, ಅದು ಸೈಡ್ ಬಿಸ್ನೆಸ್ ಅಂತ ಹೇಳಿ, ಸೈಡ್ ಎಫೆಕ್ಟ್ ಅಷ್ಟೇ ಅದು. ಸೊ ದಿನ ತೊಂದರೆ ಕೊಡ್ತಾ ಇದ್ರೆ ಒಂದು ಪಟ್ ಅಂತ ಕೊಡ್ತಾನೆ, ಒಂದು ಸತ್ತೋಗ್ತಾನೆ ರಾಕ್ಷಸ, ಈ ರೀತಿಯಾಗಿ. ಸೊ ಆ ರಾಕ್ಷಸರನ್ನು ಸಾಯಿಸ್ಲಿಕ್ಕಂತ ಅದು ಸೆಕೆಂಡರಿ ಪರ್ಪಸ್. ಮೇನ್ ಪರ್ಪಸ್ ಏನಂದ್ರೆ ಪರಿತ್ರಾಣಾಯ ಸಾಧುನಾ. ಸೊ ಮತ್ತೆ ಸಾಧುಗಳನ್ನು ರಕ್ಷಿಸ್ಲಿಕ್ಕೆ ಮತ್ತು ತನ್ನ ಭಕ್ತರಿಗೆ ಸಂತೋಷವನ್ನು ಕೊಡುವ ಸಲುವಾಗಿ ಬಂದಿದ್ದಾನೆ. ಯಾರು ತನ್ನನ್ನು ಮಗುವಾಗಿ ಪಡಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅವರಿಗೆ ತನ್ನ ಮಗುವಿನ ಒಂದು ಆನಂದವನ್ನು ಕೊಡ್ತಾನೆ. ಸೊ ಕೇವಲ ಇದು ಬ್ರಹ್ಮ ವಿಮೋಹನ ಲೀಲೆ ಪ್ರಾರಂಭದಲ್ಲಿ ನೋಡಿದ್ದೀವಿ ನಾವು. ಸೊ ನಾವು ಮೊದಲನೇ ದಿವಸನೇ ಡಿಸ್ಕಸ್ ಮಾಡಿದ್ವಿ, ನನ್ಗೆ ನೆನಪಿದ್ದ ಹಾಗೆ. ಸೊ ಏನ್ ಡಿಸ್ಕಸ್ ಮಾಡಿದ್ವಿ, ಯಾರಿಗಾದ್ರು ನೆನಪಿದ್ಯಾ? ಬ್ರಹ್ಮ ಯಾವಾಗ ಇವನ್ನೆಲ್ಲ ಕದ್ಕೊಂಡು ಹೋಗ್ತಾನೆ, ಕೃಷ್ಣ ಏನ್ ಮಾಡ್ತಾನೆ, ಅಷ್ಟು ಹಸುಗಳಾಗಿ, ಅಷ್ಟು ಗೋಪಾಲ ಬಾಲಕರಾಗಿ ಅವನು ತನ್ನ ಎಕ್ಸ್ಪಾನ್ಷನ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತಾನೆ, ಎಲ್ಲರ ಮನೆಗಳಿಗೂ ಹೋಗ್ತಾನೆ. ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಆದ್ರೆ ಆ ತಾಯಂದಿರಿಗೆ ಮತ್ತು ಆ ಹಸುಗಳಿಗೆ ಒಂದು ದಿವ್ಯವಾದ ಆನಂದ ಸಿಗುತ್ತೆ. ಸೊ ಎಲ್ಲರಿಗೂ ಕೂಡ, ಹಸುಗಳಿಗೂ ಕೂಡ ತಾನು ಮಗುವಾಗಿ ಕರುವಾಗಿ ಆ ಹಸುವಿಗೂ ಕೂಡ ತಾಯಿಯ ಒಂದು ಕೃಷ್ಣನ
ತಾಯಿಯ ಒಂದು ಭಾಗ್ಯವನ್ನು ಕೊಡ್ತಾನೆ ಹಸುಗಳು ಕೂಡ. ಸೊ ಅಂದ್ರೆ ಎಲ್ಲ ಎಷ್ಟು ಗೋಪಾಲಕ ಒಂದು ಸ್ತ್ರೀಯರಿದ್ರು, ಗೋಪಾಲ ಸ್ತ್ರೀಯರು ಎಷ್ಟಿದ್ರು, ಎಲ್ಲರಿಗೂ ಕೂಡ ತಾಯ್ತನದ ಒಂದು ಇದು ಎಲ್ಲರ ಜೊತೆಯಲ್ಲೂ, ಎಲ್ಲರ ತೊಡೆಯ ಮೇಲೆ ಕುತ್ಕೊಂಡು, ಎಲ್ಲ ಗೋಪಿಯರ ತಡೆಯ ಮೇಲೆ ಕುತ್ಕೊಂಡು ಎಲ್ಲರಿಗೂ ಕೂಡ ಅವರ ತಾಯ್ತನದ ಒಂದು ಆನಂದವನ್ನು ಕೊಡ್ತಾನೆ. ಸೊ ಈ ಆನಂದವನ್ನೆಲ್ಲ ಕೊಡ್ಬೇಕು ಅಂದ್ರೆ ಅವನು 16 ವರ್ಷದ ಹುಡುಗ ಆಗ್ಬಿಟ್ರೆ ಹೆಂಗ್ ಕೊಡೋದಲ್ವಾ? ಸೊ ಅದಕ್ಕೋಸ್ಕರ ಅವನು ಆ ಲೀಲೆಗಳನ್ನು ಮಾಡ್ತಾನೆ ಹೊರತು ಅವನಿಗೆ ಈ ಯಾವುದೇ ಒಂದು ಬದ್ಧತೆಗಳು ಇಲ್ಲ. ಅರ್ಥ ಆಯ್ತಾ ಮಾತಾಜಿ? ಅರ್ಥ ಆಯ್ತು ಗುರುಜಿ. ಹ್ಮ್. ಧನ್ಯವಾದಗಳು. ಧನ್ಯವಾದಗಳು. ಸಂತೋಷ. ಸೊ ಹಾಗಾಗಿ ಭಗವಂತನ ಒಂದು ಎಲ್ಲ ಲೀಲೆಗಳು ಅಂದ್ರೆ ಭಕ್ತರನ್ನು ಖುಷಿ ಪಡಿಸ್ಲಿಕ್ಕೋಸ್ಕರ ಮಾಡೋದಂತ ಅಷ್ಟೇ. ಸೊ ಹಾಗೆ ರೀತಿ ಗೋಪಿಕೆಯರ ಜೊತೆ ಒಂದು ನರ್ತನವನ್ನು ಮಾಡೋದು, ಅವನಿಗೆ ಅದೆಲ್ಲ ಒಂದು ಲೀಲೆ ಅಷ್ಟೇ. ಭಗವಂತನಿಗೆ ಅವನು ಆ ರೀತಿ ಕಾಮದ ಒಂದು ಯಾವುದೇ ಒಂದು ಭಾವನೆಗಳು ಇರುವುದಿಲ್ಲ. ಸೊ ಅದೆಲ್ಲ ಸುಳ್ಳು. ಸೊ ಅದೆಲ್ಲ ಕೇವಲ ಭಗವಂತನಿಗೆ ಏನು ಎಷ್ಟು ಸಹಸ್ರ ಲಕ್ಷ್ಮಿಯರಿದ್ದಾರೆ, ಅಷ್ಟು ಸಹಸ್ರ ಲಕ್ಷ್ಮಿಯರಿಗಿಂತ ಅಂತಹ ಇನ್ನಷ್ಟು ಸಹಸ್ರ ಲಕ್ಷ್ಮಿಯರನ್ನು ಅವನು ಕ್ರಿಯೇಟ್ ಮಾಡಬಲ್ಲ, ಅವನು ಸೃಷ್ಟಿ ಮಾಡಬಲ್ಲ. ಸೊ ಹಾಗಾಗಿ ಅವನು ಅದರಿಂದ ಒಂದು ಭೌತಿಕ ಒಂದು ಸುಖವನ್ನು ಪಡೆಯುವಕ್ಕೋಸ್ಕರ ಅದನ್ನೆಲ್ಲ ಮಾಡಿದ್ದಲ್ಲ. ಅವರೆಲ್ಲ ಭಕ್ತರ ಆಸೆಗಳನ್ನು ತೀರಿಸ್ಲಿಕ್ಕೋಸ್ಕರ ಅವನು ಆ ರೀತಿಯ ಲೀಲೆಗಳನ್ನು ಮಾಡ್ತಾನೆ ಅಷ್ಟೆ. ಸೊ ಅದೇ ರೀತಿ 16,000 ಹೆಂಡತಿಯರನ್ನೇನು ಮದುವೆ ಮಾಡ್ಕೊಂಡಿದ್ದು, ಸೊ ಅದು ಕೂಡ ಲೌಕಿಕಕ್ಕೋಸ್ಕರ ಅಲ್ಲ. ಅವರು ಕೇಳಿಕೊಂಡ್ರು, ನಾವು ನಿನ್ನ ಪತ್ನಿ ಆಗ್ಲಿಕ್ಕೆ ಇಷ್ಟಪಡ್ತಿದ್ದೀವಿ ಅಂತ. ಸೊ ಅವರು ಇಷ್ಟಪಡ್ತಿದ್ದೀವಿ ಅನ್ನೋದಕ್ಕಿಂತನೂ ಜನ್ಮ ಜನ್ಮಾಂತರಗಳಲ್ಲಿ ಅವರು ಸಾಧನೆಗಳನ್ನು ಮಾಡಿದ್ದಾರೆ. ಸುಮ್ಮನೆ ಹಾಗೆ ಎಲ್ಲರೂ ಕೃಷ್ಣನ ಪತ್ನಿಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ಸಾಧನೆಗಳನ್ನು ಮಾಡಿ ನಂತರ 16,000 ಪತ್ನಿಯರನ್ನು ಹೆಂಗೆ ಮದುವೆ ಮಾಡ್ಕೊಳ್ಳೋದು? ಸೊ ಜನಗಳು ಇದು ಲೋಕಾರೂಢಿ ಇಲ್ಲ ಆತರ. ಸೊ ಆದ್ರಿಂದ ಅವನು ಈ ಲೀಲೆ, ಅದು ಕೂಡ ಲೀಲೆನೆ. ನರಕಾಸುರ ಅವನ್ನೆಲ್ಲ ಎತ್ಕೊಂಡು ಹೋಗುವಂಥದ್ದು, ಕಿಡ್ನಾಪ್ ಮಾಡುವಂಥದ್ದು, ಅವರೆಲ್ಲರನ್ನು ಕೃಷ್ಣ ಬಿಡಿಸುವಂಥದ್ದು. ನಂತರ ಸತ್ಯಭಾಮಿಯನ್ನು ಕರ್ಕೊಂಡು ಹೋಗ್ತಾನೆ ಅವ್ರನ್ನೆಲ್ಲ ಬಿಡಿಸ್ಲಿಕ್ಕೆ. ಸೊ ಯಾಕಂದ್ರೆ ಸತ್ಯಭಾಮೆ ಭೂತಾಯಿಯ ಒಂದು ಪ್ರತಿರೂಪ. ಸೊ ಅದರಿಂದ ಅವರ ನರಕಾಸುರನ ಒಂದು ಏನು ತಾಯಿಯ ಮೂಲಕವೇ ನರಕಾಸುರನ್ನ ಸಾಯಿಸ್ತಿ, ನಂತರ ಅವರಿಗೆ ಕೊಟ್ಟಿದ್ದ ಒಂದು ಆಶ್ವಾಸನೆ ಏನಿದೆ, ಹಿಂದಿನ ಜನ್ಮಗಳಲ್ಲಿ ಆ ಹೆಣ್ಮಕ್ಳಿಗೆ ಕೊಟ್ಟಿದ್ದಂತ ಆಶ್ವಾಸನೆ ಏನಿದೆ, ಅದರ ಪ್ರಕಾರ ಅವರ ಪತಿಯರ ಒಂದು ಲೀಲೆಯನ್ನು ಮಾಡ್ತಾನೆ ಅಷ್ಟೆ. ಸೊ ಜೊತೆಗೆ ಎಲ್ಲರನ್ನೂ 16,100 ಹೆಣ್ಮಕ್ಳಿದ್ದಾರೆ, ಎಲ್ಲರನ್ನು ಒಂದೇ ಮುಹೂರ್ತದಲ್ಲಿ ಒಂದೇ ಸಮಯದಲ್ಲಿ ಮದುವೆ ಮಾಡ್ಕೊಳ್ತಾನೆ. ಎಲ್ಲರನ್ನು 16,000 ಅಂದ್ರೆ 16,000 ಎಕ್ಸ್ಪ್ಯಾನ್ಷನ್ ಆಗ್ತಾನೆ, 16,000 ರೂಪಗಳಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಾನೆ. 16,000 ಅರಮನೆಗಳಲ್ಲಿ ಭಗವಂತ ಬರ್ತಾನೆ. 16,000 ಅರಮನೆಗಳಲ್ಲಿ ಯಶೋದೆಯ ಮತ್ತೆ ದೇವಕಿಯ ದಿಬ್ಬಣ ಹೋಗುತ್ತೆ. ಎಲ್ಲರನ್ನು ಸೇರಿಸಿ, ಅಂದ್ರೆ ದೇವಕಿ ಮತ್ತು ವಸುದೇವರ ಕೂಡ 16,000ವಾಗಿ ಅವರು ಎಕ್ಸ್ಪ್ಯಾಂಡ್ ಆಗ್ತಾರೆ. ಸೊ ಅದೆಲ್ಲ ಕೃಷ್ಣನಿಲ್ಲ. ಸೊ ನಂತರ ತನ್ನ ಒಂದು ದೇಹವನ್ನು ಹೇಗಿದೆ, ದೇಹದ ಅಗಲ ಉದ್ದ ಏನೆಲ್ಲ ಇದೆ, ಹೈಟ್ ಎಲ್ಲ ಇದೆ, ತನ್ನ ರಾಣಿಯರಿಗೆ ಅಡ್ಜಸ್ಟ್ ಆಗುವಂಗೆ ಅವರ ಲೆವೆಲ್ಗೆ ಸರಿಯಾಗಿ ಆಗುವ ಹಾಗೆ ಅವನು ರೂಪಾಂತರಗೊಳ್ತಾನೆ ಕೃಷ್ಣ. ಸೊ ಇದೆಲ್ಲವೂ ಕೂಡ ಲೀಲೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಹೆಣ್ಣು ಮಕ್ಕಳು ಸ್ವಲ್ಪ ಹೈಟ್ ಕಡಿಮೆ ಇದ್ರೆ ಈ ಕೃಷ್ಣನ ಸ್ವಲ್ಪ ಹೈಟ್ ಕಡಿಮೆ ಮಾಡ್ಕೊಳ್ತಾನೆ ಅವರ ಲೆಕ್ಕಕ್ಕೆ. ಸೊ ಹಾಗೆ ಇರುತ್ತೆ. ಸೊ ಈ ರೀತಿಯಾಗಿ ಕೃಷ್ಣ ತುಂಬಾ ಲೀಲೆಗಳನ್ನು ಮಾಡಿದ್ದಾನೆ. ಸೊ ಈ ಲೀಲೆಗಳಿಗೋಸ್ಕರ ಭಗವಂತ ಆತರ ಒಂದು ಹುಟ್ಟಿರುವ ಹಾಗೆ ಬೆಳೆದಿರುವ ಹಾಗೆ ನಮ್ಗೆ ತೋರಿಸ್ಕೊಳ್ತಾನೆ ಅಷ್ಟೇ ಹೊರತು ಕೃಷ್ಣನಿಗೆ ಇವೆಲ್ಲಕ್ಕಿಂತ ಅವನು ಅತೀತನಾಗಿದ್ದಾನೆ. ಈಗ ಸರಿನಾ ಮಾತಾಜಿ? ವರದಾ ಮಾತಾಜಿ, ಸರಿ ಆಯ್ತಾ? ಅರ್ಥ ಆಯ್ತಲ್ಲ? ಧನ್ಯವಾದ. ಶ್ಲೋಕ 24. ಏವಮಿದಂ ತ್ವಾಂ ಸಕಲಾತ್ಮಾನಾಪಿ ಸ್ವಆತ್ಮಾನಂ ಆತ್ಮತಯ ವಿಚಕ್ಷತೆ ಗುರು ಆರ್ಕಲಬ್ಧ ಉಪನಿಷತ್ಸು ಚಕ್ಷುಷಾ ಏತೇ ತರಂತಿ ಇವ ಭವ ಅನೃತ ಅಂಬುದೀಂ. ರಿಪೀಟ್ ಮಾಡುವ. ಏವಂ ವಿದಂ ತ್ವಾಂ ಸಕಲಾತ್ಮನಾಪಿ एवं विधं त्वां सकल आत्मनामपि ಏವಂ ವಿದಂ ತ್ವಾಂ ಸಕಲಾತ್ಮನಾಮಪಿ एवं विधं त्वां सकल आत्मनामपि ಸ್ವಾತ್ಮಾನಮಾತ್ಮತಯಾ ವಿಚಕ್ಷತೆ स्वात्मात्मतया विचक्षते ಸ್ವ ಆತ್ಮಾನಂ ಆತ್ಮತಯಾ ವಿಚಕ್ಷತೆ
ಸ್ವ ಆತ್ಮನಂ ಆತ್ಮ ಆತ್ಮತಯಾ ವಿಚಕ್ಷತೆ. ಗುರು ಅರ್ಕಲಬ್ಧ ಉಪನಿಷತ್ ಸೂಚಕ್ಷುಷಾ. ಗುರು ಅರ್ಕಲಬ್ಧ ಉಪನಿಷತ್ ಸೂಚಕ್ಷುಷಾ. ಗುರು ಅರ್ಕಲಬ್ಧ ಉಪನಿಷತ್ ಸೂಚಕ್ಷುಷಾ. ಗುರು ಅರ್ಕಲಬ್ಧ ಉಪನಿಷತ್ ಸೂಚಕ್ಷುಷಾ. ಏತೆ ತರಂತಿ ಇವ ಭವ ಅನೃತಾಂಬುಧೀಂ. ಏತೆ ತರಂತಿ ಇವ ಭವ ಅನೃತ್ ಅಂಬುಧಿಂ. ಏತೆ ತರಂತೀವ ಭವನಾಮೃತಾಂಬುಧೀಂ. ಏತೆ ತರಂತಿ ಇವ ಭವ ಅನೃತ್ ಅಂಬುಧಿಂ. ಯಾರಾದ್ರೂ ಇಬ್ಬರು ರಿಪೀಟ್ ಮಾಡ್ತೀರಾ? ಹರೇ ಕೃಷ್ಣ ಗುರುಜಿ. ಓದಿ. ಶ್ಲೋಕ 24. ಏವಂ ವಿಧಂ ತ್ವಾಂ ಸಕಲಾತ್ಮನಾಮಪಿ ಸ್ವಾತ್ಮಾನಾಮಾತ್ಮಾತ್ಮ ತಯಾ ವಿಚಕ್ಷತೆ. ಗುರು ಅರ್ಕಲಬ್ಧ ಉಪನಿಷತ್ಸು ಚಕ್ಷುಷಾ. ಏತೆ ತರಂತೀವ ಭವಾನೃತಾಂಬುಧಿಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರು ಪ್ರಭುಜಿ. ಓದಿ ಮಾತಾಜಿ. 4. ಏವಂ ವಿಧಂ ತ್ವಾಂ ಸಕಲಾತ್ಮನಾಮಪಿ ಸ್ವಾತ್ಮಾನಂ ಆತ್ಮ ಆತ್ಮತಯ ವಿಚಕ್ಷತೆ. ಗುರ್ವರ್ಕಲಬ್ಧೋಪನಿಷತ್ಸು ಚಕ್ಷುಷಾ. ಏತೆ ತರಂತೀವ ಭವಾನೃತಾಂಬುಧಿಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಏವಂ ವಿಧಂ ಈ ರೀತಿ ವರ್ಣಿಸಿದ. ಏವಂ ವಿಧಂ ಈ ರೀತಿ ವರ್ಣಿಸಿದ. ಫಾರ್ಮ್ ನಿನ್ನನ್ನು. ಸ್ವಾಮಿಯನ್ನು ಸಕಲ ಎಲ್ಲ. ಸಕಲ ಎಲ್ಲ. ಆತ್ಮಾನಾಂ ಆತ್ಮಗಳಿಗೆ. ಆತ್ಮಗಳಿಗೆ. ಅಪಿ ನಿಜವಾದ. ಅಪಿ ನಿಜವಾದ. ಸ್ವ ಆತ್ಮಾನಂ ಆತ್ಮನೇ ಆದ. ಸ್ವ ಆತ್ಮನಂ ಆತ್ಮನೇ ಆದ. ಆತ್ಮ ಆತ್ಮತಯ ಪರಮಾತ್ಮನಂತೆ. ಆತ್ಮ ಆತ್ಮತಯ ಪರಮಾತ್ಮನಂತೆ ವಿಚಕ್ಷತೆ ನೋಡುತ್ತಾರೆ. ವಿಚಕ್ಷತೆ ನೋಡುತ್ತಾರೆ. ಗುರುಗಳಿಂದ. ಗುರುಗಳಿಂದ. ಅರ್ಕ ಸೂರ್ಯನಂತಿರುವ. ಲಬ್ಧ ಪಡೆದ. ಉಪನಿಷತ್ ರಹಸ್ಯ ವಿದ್ಯೆಯ. ಸುಚಕ್ಷುಷ ಪರಿಪೂರ್ಣ ದೃಷ್ಟಿಯಿಂದ. ಏ ಯಾರು. ಹೇ ಅವರು. ತರಂತಿ ದಾಟುತ್ತಾರೆ. ಇವ ಸುಲಭವಾಗಿ. ಭವ ಐಹಿಕ ಅಸ್ತಿತ್ವದ. ಅನೃತ ನಿಜವಲ್ಲದ. ಅಂಬುದೀನ್ ಸಾಗರವನ್ನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸೂರ್ಯ ಸದೃಶನಾದ ಗುರುವಿನಿಂದ ಜ್ಞಾನ ಸ್ಪಷ್ಟವಾದ ದೃಷ್ಟಿಯನ್ನು ಪಡೆದವರು ಎಲ್ಲ ಆತ್ಮರ ಆತ್ಮನಾಗಿ ಪ್ರತಿಯೊಬ್ಬರ ಪರಮಾತ್ಮನಾಗಿ ನಿನ್ನನ್ನು ಕಾಣುತ್ತಾರೆ. ಹೀಗೆ ನಿನ್ನ ಮೂಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರು ಮಾಯಾಭರಿತವಾದ ಭೌತಿಕ ಅಸ್ತಿತ್ವ ಸಾಗರವನ್ನು ದಾಟಲು ಶಕ್ತರಾಗುತ್ತಾರೆ. ಈಗ ರಿಪೀಟ್ ಮಾಡೋಣ. ಸೂರ್ಯ ಸದೃಶನಾದ ಗುರುವಿನಿಂದ ಜ್ಞಾನ ಸ್ಪಷ್ಟವಾದ ದೃಷ್ಟಿಯನ್ನು ಪಡೆದವರು ಎಲ್ಲ ಆತ್ಮರ ಆತ್ಮನಾಗಿ ಪ್ರತಿಯೊಬ್ಬರ ಪರಮಾತ್ಮನಾಗಿ ನಿನ್ನನ್ನು ಕಾಣುತ್ತಾರೆ. ಹೀಗೆ ನಿನ್ನ ಮೂಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರು ಮಾಯಾಭರಿತವಾದ ಭೌತಿಕ ಅಸ್ತಿತ್ವ ಸಾಗರವನ್ನು ದಾಟಲು ಶಕ್ತರಾಗುತ್ತಾರೆ.
ಭೌತಿಕ ಅಸ್ತಿತ್ವ ಸಾಗರವನ್ನು ದಾಟಲು ಶಕ್ತರಾಗುತ್ತಾರೆ. ಸೊ ಇಲ್ಲಿ ಮಾಯಾಭರಿತವಾದ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಮಾಯ ಏನಿದೆ, ಈ ಮಾಯೆಯಿಂದ ನಮಗೆ ಸುಲಭವಾಗಿ ಒಂದು ಒಂದು ಮುಕ್ತಿ ಸಿಗ್ಬೇಕು ಅಂದ್ರೆ, ಮಾಯೆಯಿಂದ ಮುಕ್ತಿ, ಯಾವುದೇ ರೀತಿಯ ಮಾಯೆ ಇರಲಿ, ಆ ಮಾಯೆಯಿಂದ ನಮ್ಗೆ ಮುಕ್ತಿ ಸಿಗ್ಬೇಕು ಅಂದ್ರೆ ಹರಿನಾಮ ಸಂಕೀರ್ತನೆ ಅಷ್ಟೇ, ಬೇರೆ ಯಾವ ದಾರಿನೂ ಇಲ್ಲ. ಸೊ ಅದನ್ನೇ ಮತ್ತೆ ಮತ್ತೆ ನಾವು ಪ್ರತಿಯೊಂದು ಶ್ಲೋಕದಲ್ಲಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಗೆ ಅದು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದರಿಂದ ಎಂಥದೇ ಶಕ್ತಿ ಇರ್ಲಿ, ಅದು ಎಂಥದೇ ಮಾಯೆ ಇರ್ಲಿ, ಎಂಥದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎಂಥದೇ ಇದ್ಕೊಳ್ಳಿ, ಮಾಯಾ ಅಂತೀವಿ, ಮೊದಲು ಮಾಯಾ ಅಂತಿದ್ವಿ, ಈಗಿನ ಕಾಲದಲ್ಲಿ ಮ್ಯಾಜಿಕ್ ಅಂತಾರೆ. ಸೊ ಅದನ್ನ ಮಾಯಾಭರಿತವಾದ ಭೌತಿಕ ಅಸ್ತಿತ್ವ ಸಾಗರ, ಭೌತಿಕ ಅಸ್ತಿತ್ವ ಸಾಗರ ಏನಿದೆ ಇದು ತುಂಬಾ ಮಾಯಾಭರಿತವಾಗಿದೆ. ಅದು ಹೆಜ್ಜೆ ಹೆಜ್ಜೆಗೂ ಮಾಯೆ ಇದೆ, ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಅದರಿಂದ ಅಂತಹ ಮಾಯಾಭರಿತವಾದ ಅಸ್ತಿತ್ವವನ್ನು ಸಾಗರ ದಾಟ್ಲಿಕ್ಕೆ ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಆ ಇನ್ಸ್ಟ್ರೂಮೆಂಟೇ ಹರಿನಾಮ ಸಂಕೀರ್ತನೆ. ಇದಕ್ಕೆ ಸರ್. ಸೊ ನಾನು ಒಂದು ಸ್ವಲ್ಪ ಇದೆ, ನಾನೇ ಓದ್ತಿದ್ದೆ ಅಂತ. ಭಗವದ್ಗೀತೆಯಲ್ಲಿ 4.9 ದೃಢಪಟ್ಟಿರುವಂತೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋತ್ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಹೇ ಅರ್ಜುನನೇ, ನನ್ನ ಆವಿರ್ಭಾವ ಮತ್ತು ಚಟುವಟಿಕೆಗಳ ದಿವ್ಯ ಸ್ವಭಾವವನ್ನು ತಿಳಿದಂತವನು ದೇಹವನ್ನು ತ್ಯಜಿಸಿದ ಬಳಿಕ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಜನ್ಮವೆತ್ತುವುದಿಲ್ಲ, ಆದರೆ ನನ್ನ ನಿತ್ಯ ಧಾಮವನ್ನು ಪಡೆಯುತ್ತಾನೆ. ಸೊ ಹೇ ಅರ್ಜುನ, ಭಗವಂತ ಹೇಳ್ತಾ ಇದ್ದಾನೆ, ಯಾರು ಜನ್ಮ ಕರ್ಮ, ಸೊ ನನ್ನ ಜನ್ಮ ಮತ್ತು ಕರ್ಮಗಳ ದಿವ್ಯ ಒಂದು ವಿಧಾನವನ್ನು ಅರ್ಥಕೊಳ್ತಾನೆ, ಅವನು ದೇಹ ತ್ಯಾಗದ ನಂತರ ತ್ಯಕ್ತ್ಯಾದ್ವೇಹಂ ಪುನರ್ಜನ್ಮ ನೈತಿ ಮಾಂ ಇರುವುದಿಲ್ಲ. ಸೊ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಸೊ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸೊ ಇದು ಭಾವಾರ್ಥದಲ್ಲಿ ಇನ್ನಷ್ಟು ಸ್ವಲ್ಪ ಡೀಪ್ ಆದ ಮೀನಿಂಗ್ ನಾವು ನೋಡ್ಬೋದು. ಅಂದ್ರೆ ಇಲ್ಲಿ ಈ ರೀತಿಯಾಗಿ ಯಾರು ನಮ್ಮ ಸೂರ್ಯನಂತಿರುವ, ಅದು ಈ ವಿಜ್ಞಾನ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ನಮ್ಗೆ ಸೂರ್ಯನಂತಿರುವ ಶ್ರೀ ಗುರುಗಳಿಂದ ಉಪದೇಶಿಸಲ್ಪಟ್ಟ ದಿವ್ಯ ಜ್ಞಾನ ಎಂಬ ನೇತ್ರಗಳನ್ನು ಪಡೆಯಲ್ಪಟ್ಟ ಭಕ್ತರು. ಸೊ ಯಾರಿಗೆ ದಿವ್ಯ ಜ್ಞಾನದ ನೇತ್ರಗಳನ್ನು, ಜ್ಞಾನ ಚಕ್ಷುವನ್ನು ಯಾರಿಗಿರುತ್ತೆ ಅಂದ್ರೆ, ಜ್ಞಾನ ಚಕ್ಷು ಎಲ್ಲಿಂದ ಬರುತ್ತೆ? ಗುರುಗಳಿಂದ ಬರುತ್ತೆ. ಸೂರ್ಯನಂತಿರುವ ಗುರುಗಳಿಂದ ಬರಬೇಕು. ಸೂರ್ಯನಂತ ಗುರುಗಳಿರ್ಬೇಕು ಅಂದ್ರೆ ಅವರು ಶುದ್ಧ ಭಕ್ತರಾಗಿರಬೇಕು. ಸೊ ಅಂತಹ ಶುದ್ಧ ಭಕ್ತರಿಂದ ಉಪದೇಶಿಸಲ್ಪಟ್ಟ ಒಂದು ಜ್ಞಾನ ಚಕ್ಷುಗಳ ಮೂಲಕವಾಗಿ ನಾವು ಭಗವಂತನನ್ನು ಸಮಸ್ತ ಜೀವಾತ್ಮರ ಆತ್ಮನಾದ ಪರಮಾತ್ಮ ಅಂತ ತಿಳ್ಕೊತಾರೆ. ಅಂತಹ ದಿವ್ಯ ದೃಷ್ಟಿಯನ್ನು ಗುರುಗಳಿಂದ ಪಡೆಯಲಿಕ್ಕೆ ಸಾಧ್ಯ. ಸೊ ಯಾವಾಗ ನಮ್ಗೆ ಅಂತ ದಿವ್ಯ ದೃಷ್ಟಿ ಗುರುಗಳಿಂದ ಸಿಗುತ್ತೆ, ನಮ್ಗೆ ಏನ್ ಅನ್ಸುತ್ತೆ? ಸಮಸ್ತ ಜೀವಾತ್ಮರ ಆತ್ಮ ಪರಮಾತ್ಮ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಅದು ಎಷ್ಟೋ ಸಾವಿರಾರು ಜನಗಳಲ್ಲಿ, ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಒಬ್ಬರಿಗೆ ಆಗಿದೆ. ಮನುಷ್ಯಾನಾಂ ಸಹಸ್ರೇದು ಕಚ್ಚಿದಚಿದ್ದಯೇ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಅಂತಹ ಮಹಾತ್ಮರು ಸುದುರ್ಲಭರು. ಮೊದಲೇ ಗುರುಗಳೇ ಸುದುರ್ಲಭ. ಅಂತಹ ಗುರುಗಳಿಂದ ಪಾಠವನ್ನು ಕಲಿತ ಜ್ಞಾನ ಚಕ್ಷುಗಳನ್ನು ಪಡೆದ ಭಕ್ತರು ಕೂಡ ಇನ್ನೂ ಸುದುರ್ಲಭವೇ, ಕಡಿಮೆನೆ ಸಿಗೋದು. ಸೊ ಅಂತಹವರಿಗೆ ಆತ್ಮನಾದ ಪರಮಾತ್ಮನನ್ನು ದಿವ್ಯ ಶಕ್ತಿಯಿಂದ, ದಿವ್ಯ ದೃಷ್ಟಿಯಿಂದ ತಿಳ್ಕೊತಾರೆ. ಯಾಕಂದ್ರೆ ಸಮಸ್ತ ಜೀವಿಗಳ ಆತ್ಮ ಪರಮಾತ್ಮ ಎನ್ನುವುದನ್ನು ಅವರು ತಿಳ್ಕೊತಾರೆ ಈ ಜ್ಞಾನ ಚಕ್ಷುಗಳಿಂದ. ಸೊ ಈ ರೀತಿಯಾಗಿ ನಾವು ಯಾವಾಗ ತಿಳ್ಕೊತೀವಿ, ಅವಾಗ ಕೃಷ್ಣನ ಮೂಲ ಸಚ್ಚಿದಾನಂದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಸೊ ಯಾರು ಈ ರೀತಿಯ ಮೂಲ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಾರೆ, ಅವ್ರು ಏನ್ ಮಾಡ್ತಾರೆ? ಭೌತಿಕ ಸಾಗರವನ್ನು ಸುಲಭವಾಗಿ ದಾಟ್ತಾರೆ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ನಮಗೆ 3 ವಸ್ತುಗಳನ್ನು ನಾವು ಇಲ್ಲಿ ನೋಡಬಹುದು. 3 ಪಾಯಿಂಟ್ಸ್, ಮುಖ್ಯವಾದ ಪಾಯಿಂಟ್ಸ್ ಏನಂದ್ರೆ, ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಆಧ್ಯಾತ್ಮಿಕ ಜೀವನದ ಅತಿ ಮುಖ್ಯವಾದ 3 ತತ್ವಗಳನ್ನು ಇಲ್ಲಿ ಒತ್ತಿ ಹೇಳ್ತಾರೆ. ಮೊದಲನೆಯದಾಗಿ ಗುರು, ಅಂದ್ರೆ ಸೂರ್ಯನಂತಿರುವ ಗುರುಗಳು ಬೇಕು ನಮಗೆ. ಸೊ ನಂತರ 2ನೇದಾಗಿ ಜ್ಞಾನ ಬೇಕು, ಅಂದ್ರೆ ಜ್ಞಾನ ಚಕ್ಷು ಏನಿದೆ ಅದನ್ನು ಗುರುಗಳಿಂದ ಸಿಗುತ್ತೆ. ನಂತರ ಯಾರು ಈ ಜ್ಞಾನ ಚಕ್ಷುಗಳನ್ನು ಪಡ್ಕೋತಾನೆ, ಅವನು ಪರಮಾತ್ಮನನ್ನು, ಪ್ರತಿಯೊಂದು ಆತ್ಮನಲ್ಲಿ ಇರುವ ಪರಮಾತ್ಮ, ಪ್ರತಿಯೊಂದು ಆತ್ಮದ ಜೀವಾತ್ಮರ ಆತ್ಮ ಯಾರು? ಪರಮಾತ್ಮ ಅನ್ನೋದನ್ನು ತಿಳ್ಕೊತಾನೆ. ಸೊ ಈ ಜ್ಞಾನ ಯಾವಾಗ ಸಿಗುತ್ತೆ? ಅವನಿಗೆ ಮುಕ್ತಿ ಸಿಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ? ಮುಕ್ತಿ ಅಂದ್ರೆ ಈ ಸಂಸಾರ ಸಾಗರವನ್ನು ಅತ್ಯಂತ ಸುಲಭವಾಗಿ ದಾಟ್ತಾರೆ. ಸೊ ಮೊದಲನೇದಾಗಿ ಗುರು ಅಂದ್ರೆ ಗುರುವಾರ್ಕ ಅಂತ ಹೇಳ್ತಾರೆ. ಸೂರ್ಯನಂತಿರುವ ಗುರು ಬೇಕು ನಮಗೆ. ಅಂದ್ರೆ ಕತ್ತಲೆಯಲ್ಲಿರುವಾಗ ನಮ್ಗೆ ಯಾವುದೇ ವಸ್ತುವಾದ ನಿಜವಾದ ರೂಪವನ್ನು ಕಾಣಿಸ್ತದೆ. ಸೂರ್ಯನನ್ನು ನೋಡ್ಬೇಕಂದ್ರೆ ಸೂರ್ಯನ ಬೆಳಕೆ ಬೇಕು ಅಲ್ವಾ? ನಮ್ಗೆ ಸೂರ್ಯನ ಬೆಳಕಿಲ್ದ್ರೆ ಸೂರ್ಯನೂ ಕಾಣಿಸೋದಿಲ್ಲ, ಇಲ್ಲಾಂದ್ರೆ ಈ ಲೋಕದಲ್ಲಿ ಎಂಥದ್ದು ನಮ್ಗೆ ಕಾಣಿಸೋದಿಲ್ಲ. ಕಂಡಿದ್ದು ಕೂಡ ನಮ್ಗೆ ಏನು ಪ್ರಯೋಜನ ಇಲ್ಲ.
ಅದರಿಂದ ಸೂರ್ಯನೂ ಇರಬೇಕು, ಆ ಕಣ್ಣುಗಳು ನಮ್ದು ಸರಿಯಾಗಿ ಕೆಲಸ ಮಾಡಬೇಕು, ಆಗ್ಲೇ ನಮ್ಗೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ. ಸೊ ಯಾವಾಗ ಸೂರ್ಯ ಉದಯಿಸಿದಾಗ ಮಾತ್ರ ನಮಗೆ ಯಥಾವತ್ತಾಗಿ ಎಲ್ಲ ಗೋಚರಿಸ್ಲಿಕ್ಕೆ ಸಾಧ್ಯ. ಸೊ ಹಾಗೆಯೇ ಅಜ್ಞಾನದ ಕತ್ತಲೆಯಿರುವ ಜೀವಾತ್ಮನಿಗೆ ಕೂಡ ಈ ಗುರು ಏನ್ ಮಾಡ್ತಾನೆ, ತನ್ನ ಜ್ಞಾನವನ್ನು ಕೊಟ್ಟು ಬೆಳಕಾಗಿ ಒಂದು ದಾರಿಯನ್ನು ತೋರಿಸ್ಕೊಡ್ತಾನೆ. ದಾರಿಯನ್ನು ತೋರಿಸ್ಕೊಡು ಅಂದ್ರೆ ದಿವ್ಯ ಜ್ಞಾನದ ಕಣ್ಣುಗಳನ್ನು ಸೂಚಕ್ಷುಹು ಕೊಡ್ತಾನೆ. ಸೊ ಇದರಿಂದ ಗುರುವಿನ ಕೃಪೆ ಇಲ್ಲದೆ ಭಗವಂತನ ಸ್ವರೂಪವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ನಂತರ 2ನೇ ಪಾಯಿಂಟ್ ಇಲ್ಲಿ ಹೇಳಿದ್ರು ಆತ್ಮತೆಯ. ಆತ್ಮನಿಗೆ ಆತ್ಮ ಯಾರು? ಕೃಷ್ಣ. ಅಂದ್ರೆ ಪ್ರತಿ ಆತ್ಮಕ್ಕೂ ನಾವೆಲ್ಲರೂ ಆತ್ಮಗಳು. ನಮ್ಮ ಆತ್ಮ ಯಾರು? ಕೃಷ್ಣ. ಸೊ ನಮಗೆ ನಮ್ಮ ಶರೀರಕ್ಕಿಂತ ಒಳಗಿರುವ ಆತ್ಮ ಪ್ರಿಯವಾದದ್ದು. ಅಂದ್ರೆ ಆ ತತ್ವಕ್ಕೂ ಜೀವಕಳೆ ಮತ್ತು ಆಶ್ರಯವನ್ನು ನೀಡಿರುವುದು ಯಾರು? ಪರಮಾತ್ಮನಾದ ಶ್ರೀಕೃಷ್ಣ. ಸೊ ನಮ್ಮ ಈ ದೇಹ ಏನಿದೆ, ದೇಹದ ಒಳಗಡೆ ಆತ್ಮ ಇದೆ. ಯಾಕಂದ್ರೆ ನಮ್ಗೆ ಆತ್ಮ ದೇಹಕ್ಕಿಂತ ಹೆಚ್ಚು ಪ್ರಿಯವಾಗಿರುವಂತದ್ದು. ಯಾಕಂದ್ರೆ ಆತ್ಮ ಇಲ್ಲದಿದ್ರೆ ದೇಹವೂ ಇರುವುದಿಲ್ಲ. ಸೊ ಆದ್ರೆ ಈ ಆತ್ಮಕ್ಕೂ ಕೂಡ ಜೀವಕಳೆ ಎಲ್ಲಿಂದ ಬರುತ್ತೆ? ಅದು ಪರಮಾತ್ಮನಾದ ಶ್ರೀಕೃಷ್ಣನಿಂದ ಬರುತ್ತೆ. ಅಂದ್ರೆ ಆತ್ಮನ ಆತ್ಮ. ಸೊ ಅದರಿಂದ ಜ್ಞಾನಿ ಭಗವಂತನನ್ನು ಕೇವಲ ಎಲ್ಲೋ ದೂರದಲ್ಲಿರುವ ಸೃಷ್ಟಿಕರ್ತನಾಗಿ ನೋಡುವುದಿಲ್ಲ. ಎಲ್ಲೋ ಇದ್ದಾನೆ, ಸೃಷ್ಟಿ ಮಾಡ್ದ, ಎಲ್ಲೋ ಹೋದ. ಸೊ ಈ ರೀತಿಯಾಗಿ ಸೃಷ್ಟಿಕರ್ತನಾಗಿ ನೋಡುವುದಿಲ್ಲ. ತನ್ನದೇ ಅಂತರಾತ್ಮನಾಗಿ ಸಮಸ್ತ ಜೀವಿಗಳ ಹೃದಯವಾಸಿಯಾಗಿ ಭಗವಂತ ವಾಸಿಸ್ತಾ ಇದ್ದಾನೆ ಎನ್ನುವುದನ್ನು ಜ್ಞಾನಿ ಕಾಣ್ಕೊಳ್ತಾನೆ. ಸೊ ಹೇಗೆ ಕಾಣ್ಕೊಳ್ತಾನೆ? ಗುರುವಿನ ದಾರಿ ತೋರಿಸುವ ಜ್ಞಾನ ಚಕ್ಷುಗಳನ್ನು ಪಡೆದುಕೊಂಡ ಮೇಲೆ ಅವನು ಹೃದಯವಾಸಿಯಾಗಿ ಕಾಣ್ತಾನೆ. ಸೊ ಅದರಿಂದ ಈ ಕೊನೆಯದಾಗಿ ಬ್ರಹ್ಮದೇವರು ಹೇಳ್ತಾರೆ, ಭವಾನೃತ ಅಂಬುದಿ ಸಂಸಾರ ಸಾಗರದಿಂದ ಮುಕ್ತಿ ಅಂತೇಳಿ. ಈ ಭೌತಿಕ ಜಗತ್ತು ಅನೃತ, ತಾತ್ಕಾಲಿಕ ಮಿಥ್ಯ. ಇದು ದುಃಖ ಮತ್ತು ವೃತ್ತಿಗಳಿಂದ ಕೂಡಿದ ಸಾಗರ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ, ಜನ್ಮ ಕರ್ಮ ಚ ಮೇ ದಿವ್ಯ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾ ಏತಿ ಸೋ ಅರ್ಜುನ. ಸೊ ಅದರಿಂದ ಬ್ರಹ್ಮದೇವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡುತ್ತಾ, ಶ್ರೀ ಗುರುಗಳ ಮುಖೇನ ಕೃಷ್ಣನ ದಿವ್ಯ ಸ್ವರೂಪವನ್ನು ಯಾರು ತಿಳ್ಕೊತಾರೆ ಅವರಿಗೆ ಈ ದುಸ್ತರವಾದ ಸಂಸಾರವನ್ನು ದಾಟುವುದು, ಸಂಸಾರ ಸಾಗರವನ್ನು ದಾಟುವುದು ತುಂಬಾ ಸುಲಭ ಅಂತ ಹೇಳಿ ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 25. ಆತ್ಮನಾಮೇವಾತ್ಮತಯಾ ವಿಜಾನಾತಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ಜ್ಞಾನೇನ ಭೂಯೋ ಅಪಿ ಚ ತತ್ ಪ್ರಲೀಯತೆ ರಜ್ವಾ ಮಹೇರ್ಭೋಗ ಭವಾಭವೋ ಯಥಾ. ಈಗ ರಿಪೀಟ್ ಮಾಡೋಣ. ಆತ್ಮಾನಮೇವಾತ್ಮತಯಾ ವಿಜಾನಾತಂ ಆತ್ಮಾನಮೇವಾತ್ಮತಯಾ ವಿಜಾನತಾಂ ಆತ್ಮಾನಮೇವಾತ್ಮತಯಾ ವಿಜಾನತಾಂ ಆತ್ಮಾನಮೇವಾತ್ಮತಯಾ ವಿಜಾನತಾಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ಜ್ಞಾನೇನ ಭೂಯೋಪಿ ಚ ತತ್ ಪ್ರಲೀಯತೆ. ಜ್ಞಾನೇನ ಭೂಯೋಪಿ ಚ ತತ್ ಪ್ರಲೀಯತೆ ಜ್ಞಾನೇನ ಭೂಯೋಪಿ ಚ ತತ್ ಪ್ರಲೀಯತೆ. ಜ್ಞಾನೇನ ಭೂಯೋಪಿ ಚ ತತ್ ಪ್ರಲೀಯತೆ ರಜ್ವಾ ಮಹೇರ್ಭೋಗ ಭವಾಭವೋ ಯಥಾ. ರಜ್ವಾ ಮಹೇರ್ಭೋಗ ಭವಾಭವೋ ಯಥಾ. ಯಾರಾದ್ರೂ ಒಂದಿಬ್ರು ರಿಪೀಟ್ ಮಾಡ್ತೀರಾ? ಆಗ್ಲೇ ಮಾಡಿದವ್ರು ಬೇಡ, ಬೇರೆ ಯಾರಾದ್ರೂ ಹೇಳಿ. ಪ್ರಭುಜಿ. ಹಾ, ಹೇಳಿ. ಆತ್ಮಾನಮೇವಾತ್ಮತಯಾ ವಿಜಾನತಾಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ಜ್ಞಾನೇನ ಭೂಯೋಪಿ ಚ ತತ್ ಪ್ರಲೀಯತೆ ರಜ್ವಾ ಮಹೇರ್ಭೋಗ ಭವಾಭವೋ ಯಥಾ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದ್ತೀರಾ? ಇನ್ನೊಬ್ರು ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ. ಆತ್ಮಾನಮೇವಾತ್ಮತಯಾ ವಿಜಾನತಾಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ಜ್ಞಾನೇನ ಭೂಯೋ ಅಪಿ ಚ ತತ್ ಪ್ರಲೀಯತೆ ರಜ್ವಾ ಮಹೇರ್ಭೋಗ ಭವಾಭವೋ ಯಥಾ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಆತ್ಮಾನ ನಿನ್ನನ್ನು
ಆತ್ಮಾನಂ ನಿನ್ನನ್ನು ಏವ ನಿಜವಾಗಿಯೂ ಏವ ಏವ ನಿಜವಾಗಿಯೂ ಆತ್- ಆತ್ಮತೆಯ ಪರಮಾತ್ಮನೆಂದು ಆತ್ಮತಯ ಪರಮಾತ್ಮನೆಂದು ಅವಿಜಾನತಾಂ ತಿಳಿಯದವರಿಗೆ ಅವಿಜಾನತಾಂ ತಿಳಿಯದವರಿಗೆ ತೇನ ಅದರಿಂದ ತೇನ ಅದರಿಂದ ಏವ ಮಾತ್ರವೇ ಏವ ಏವ ಮಾತ್ರ ಮಾತ್ರವೇ ಜಾತಂ ಉಂಟಾಗಿದೆ ಜಾತ ಉಂಟಾಗಿದೆ ನಿಖಿಲಂ ಸಮಸ್ತ ನಿಖಿಲಂ ಸಮಸ್ತ ಪ್ರಪಂಚಿತಂ ಐಹಿಕ ಅಸ್ತಿತ್ವವು ಪ್ರಪಂಚಿತಂ ಐಹಿಕ ಅಸ್ತಿತ್ವವು ಜ್ಞಾನೇನ ತಿಳುವಳಿಕೆಯಿಂದ ಜ್ಞಾನೇನ ತಿಳುವಳಿಕೆಯಿಂದ ಭೂಯಃ ಅಪಿ ಮತ್ತೆ ಭೂಯ ಅಪಿ ಮತ್ತೆ ಚ ಮತ್ತು ಚ ಮತ್ತು ತತ್ ಆ ಐಹಿಕ ಅಸ್ತಿತ್ವವು ತತ್ ಆ ಐಹಿಕ ಅಸ್ತಿತ್ವವು ಪ್ರಳೀಯತೆ ಕಾಣೆಯಾಗುತ್ತದೆ ಪ್ರಲೀಯತೆ ಕಾಣೆಯಾಗುತ್ತದೆ ರಜ್ವಾಂ ಹಗ್ಗದಲ್ಲಿ ರಜ್ವಾಂ ಹಗ್ಗದಲ್ಲಿ ಅಹೇ ಹೇ ಹಾವಿನ ಅಹೇ ಹೇ ಹಾವಿನ ಭೋಗ ಶರೀರದ ಭೋಗ ಶರೀರದ ಭವ ಅಭೌ ತೋರಿಕೆ ಭವ ಕಾಣುವಿಕೆ ತೋರಿಕೆ ಕಾಣುವಿಕೆ ಮತ್ತು ಕಾಣದಿರುವಿಕೆ ಭವ ಅಭೌ ತೋರಿಕೆಯ ಕಾಣುವಿಕೆ ಮತ್ತು ಕಾಣದಿರುವಿಕೆಯು ಯಥಾ ಹೇಗೋ ಹಾಗೆ ಯಥಾ ಹೇಗೋ ಹಾಗೆ ಹಗ್ಗವನ್ನು ಹಾವೆಂದು ಭ್ರಮಿಸುವವನು ಭೀತನಾಗುತ್ತಾನೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹಗ್ಗವನ್ನು ಹಾವೆಂದು ಭ್ರಮಿಸುವವನು ಭೀತನಾಗುತ್ತಾನೆ, ಆದರೆ ಹಾವೆಂದು ಭ್ರಮಿಸಿದ್ದು ಇಲ್ಲವೆಂದು ತಿಳಿದ ಮೇಲೆ ಭಯದಿಂದ ಬಿಡುಗಡೆ ಪಡೆಯುತ್ತಾನೆ. ಹಾಗೆಯೇ ನಿನ್ನನ್ನು ಸಕಲಾತ್ಮರ ಪರಮಾತ್ಮನೆಂದು ತಿಳಿಯಲು ವಿಫಲರಾಗುವಂತಹವರಿಗೆ ವಿಸ್ತಾರವಾದ ಭೌತಿಕ ಅಸ್ತಿತ್ವವು ಉಂಟಾಗುತ್ತದೆ. ಆದರೆ ನಿನ್ನ ಬಗೆಗಿನ ಜ್ಞಾನವು ಅದನ್ನು ಕೂಡಲೇ ಕಡಿಮೆ ಮಾಡಿಬರುತ್ತದೆ. ಭಾವಾರ್ಥ ಯಾರು ಓದ್ತೀರಾ? ಓದ್ಲ ಗುರುಜಿ. ಗೀತಾ ಮಾತಾಡ್ಸಿ ಸ್ವಲ್ಪನೇ ಇದೆ. ಹರೇ ಕೃಷ್ಣ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನೀರಿನಲ್ಲಿ ಮುಳುಗಿದವನು ತನ್ನ ಸುತ್ತಮುತ್ತ ನೀರನ್ನೇ ಕಾಣುವಂತೆ ಮಾಯೆಯಲ್ಲಿ ಮುಳುಗಿದಂತವರಿಗೆ ಭೌತಿಕ ಅಸ್ತಿತ್ವವು ಅಪಾರ ಎಂಬುದಾಗಿ ಕಾಣಿಸುತ್ತದೆ. ಉದಾಹರಣೆಗೆ, ಮಾಯೆಯ ಭೌತಿಕ ಸಾಗರದಲ್ಲಿ ಆಳವಾಗಿ ಮುಳುಗಿರುವ ಭೌತ ವಿಜ್ಞಾನಿಗಳು ಮತ್ತು ತತ್ವಜ್ಞಾನಿಗಳು ಭೌತಿಕ ಪ್ರಕೃತಿಯು ಎಲ್ಲಾ ದಿಕ್ಕುಗಳಲ್ಲಿಯೂ ಅನಂತವಾಗಿ ಹಬ್ಬಿದೆ ಎಂದು ಊಹಿಸುತ್ತಾರೆ. ಹಾಗೆ ನೋಡಿದರೆ ವಾಸ್ತವವಾಗಿ ಭೌತಿಕ ಸೃಷ್ಟಿಯು ಪರಿಮಿತವಾದ ಅಜ್ಞಾನ ಸಾಗರವಾಗಿದೆ. ಅದರಲ್ಲಿ ಭೌತ ವಿಜ್ಞಾನಿಗಳಂತಹ ಮೂರ್ಖ ಜೀವಿಗಳನ್ನು ದೇವೋತ್ತಮ ಪರಮಪುರುಷನ ಆದೇಶಕ್ಕನುಗುಣವಾಗಿ ಅವಹೇಳನಕಾರಿಯಾಗಿ ಮುಳುಗಿಸಲಾಗುತ್ತದೆ. ಎಲ್ಲಾ ವಸ್ತುಗಳು ಹುಟ್ಟಿ ಸಾಯುವ ಈ ಜಗತ್ತಿಗೆ ಸಿಲುಕಿ ಬಲಿಯಾಗುವುದು ಖಂಡಿತವಾಗಿಯೂ ಭಯಾನಕವಾದ ಅನುಭವ. ಕತ್ತಲಲ್ಲಿ ಸಿಕ್ಕಿ ಹಾಕಿಕೊಂಡ ಯಾರಾದರೂ ಸಹಜವಾಗಿಯೇ ಭಯಭೀತರಾಗುತ್ತಾರೆ. ಭೌತಿಕ ಜೀವನವು ಯಾವಾಗಲೂ ಅಜ್ಞಾನವೆಂಬ ಅಂಧಕಾರದಿಂದ ಆವೃತವಾಗಿರುವ ಕಾರಣ ಪ್ರತಿಯೊಬ್ಬ ಬದ್ಧಾತ್ಮನು ಭಯಭೀತನಾಗಿರುತ್ತಾನೆ. ಭೌತಿಕ ಪ್ರಕೃತಿಯು ಅಂತಿಮ ಸತ್ಯವಲ್ಲ. ಅದರಿಂದಾಗಿ ಜಡ ಪ್ರಪಂಚದ ವಿಶ್ಲೇಷಣೆಯು ಅಂತಿಮ ಪ್ರಶ್ನೆಗಳಿಗೆ ಎಂದು ಉತ್ತರ ನೀಡಲಾರದು. ಭೌತಿಕ ಜೀವವೆಂಬ ಈ ಅಂಧಾಕಾರ ಸರ್ಪ ಸದೃಶ ಅಸ್ತಿತ್ವವು ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯ ಪ್ರಖರ ಬೆಳಕಿನೆಡೆಗೆ ನೋಡಿದ ಕೂಡಲೇ ಮಾಯವಾಗಿ ಬಿಡುತ್ತದೆ. ಹರೇ ಕೃಷ್ಣ ಗುರುಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಡಿ, ಧನ್ಯವಾದ. ಸೊ ಇಲ್ಲಿ ತುಂಬಾ ಉತ್ತಮವಾಗಿ ರಜ್ಜು ಸರ್ಪ ನ್ಯಾಯದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಹಗ್ಗದಲ್ಲಿ ಹಾವಿನ ಪ್ರವೆ ಇದನ್ನ ರಜ್ಜು ಸರ್ಪ ನ್ಯಾಯ ಅಂತ ಹೇಳ್ತಾರೆ. ಕೂಪಮಂಡುಕ ನ್ಯಾಯ ಅಂತ ಕೇಳಿರ್ತೀನಿ. ಇದು ರೀತಿ ಇದು ಕೂಡ ರಜ್ಜು ಸರ್ಪ ನ್ಯಾಯ. ಸೊ ಈ ವೇದಾಂತದ ಒಂದು ಸುಂದರವಾದ ಉದಾಹರಣೆ ಇಲ್ಲಿ ಜ್ಞಾನದ ಸ್ವರೂಪವನ್ನು ತೋರಿಸ್ಲಿಕ್ಕೆ ಬ್ರಹ್ಮದೇವರು ಉಪಯೋಗಿಸಿದ್ದಾರೆ. ಇಲ್ಲಿ ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಎಂದು ತಪ್ಪಾಗಿ ಭಾವಿಸುವ ವ್ಯಕ್ತಿ ಭಯಗೊಳ್ತಾನೆ. ನಾವು ಭಯಗೊಳ್ತೇವೆ. ಒಂದು ಕತ್ತಲೆಯಲ್ಲಿ ಅರೆಬರೆ ಕತ್ತಲೆ ಇರುತ್ತೆ. ಫುಲ್ ಕತ್ತಲೆ ಆಗಿದ್ರೆ ಗೊತ್ತಾಗೋದಿಲ್ಲ. ಅರೆಬರೆ ಕತ್ತಲೆ ಏನಿರುತ್ತೆ ಅವಾಗ ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ನಾವು ಹಾವು ಅಂತ ತಿಳ್ಕೊಳ್ತೇವೆ. ಆದ್ರೆ ಅದು ಅಲ್ಲಿರುವುದು ಹಾವಲ್ಲ, ಕೇವಲ ಹಗ್ಗ ಅಂತ ಯಾವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ಭಯ ತಕ್ಷಣವೇ ದೂರವಾಗ್ಬಿಡುತ್ತೆ. ಸೊ ಅದೇ ರೀತಿ ಭಗವಂತನನ್ನು ಸಮಸ್ತ ಆತ್ಮರ ಪರಮಾತ್ಮ ಅಂತ ಯಾರು ತಿಳಿಯೋದಿಲ್ವೋ, ಎಲ್ಲಿವರೆಗೂ ಅವ್ರಿಗೆ ತಿಳಿಯೋದಿಲ್ವೋ
ಅವ್ರಿಗೆ ಏನ್ ಅನ್ಸುತ್ತೆ, ಈ ಭ್ರಮಾತ್ಮಕ ಭೌತಿಕ ಸಂಸಾರ ಏನಿದೆ ಇದು ತುಂಬಾ ವಿಸ್ತಾರವಾಗಿದೆ, ಇದಕ್ಕೆ ಕೊನೆ ಮೊದಲಿಲ್ಲ ಅಂತ ತಿಳ್ಕೊತಾರ ಅವರು. ಸೊ ನಂತರ ಇದು ಸತ್ಯ ಅಂತ ಅನ್ಸುತ್ತೆ ಅವ್ರಿಗೆ. ಹೇಗೆ ಹಾವು ಸತ್ಯ ಅನ್ಸುತ್ತೆ, ಅದೇ ರೀತಿ ಈ ಭ್ರಮಾತ್ಮಕವಾದ ಭೌತಿಕ ಸಂಸಾರ ಸತ್ಯ ಅನ್ಸುತ್ತೆ. ಮತ್ತು ಅದಕ್ಕೆ ಆದಿ ಅನಂತ ಕಾಣಿಸೋದಿಲ್ಲ ಅವರಿಗೆ. ಅದರಿಂದ ಅವರಿಗೆ ಭಯವನ್ನು ಹುಟ್ಟಿಸುತ್ತದೆ. ಆದ್ರೆ ಯಾವಾಗ ಭಗವಂತನ ದಿವ್ಯ ಜ್ಞಾನ ಮೂಡುತ್ತದೆ, ಅವಾಗ ತಕ್ಷಣ ಗೊತ್ತಾಗುತ್ತೆ. ಸೊ ಇದಕ್ಕೆ ಇದು ಅಪರಿಮಿತ ಅಲ್ಲ, ಇದು ಪರಿಮಿತವಾಗಿದೆ. ಅಂದ್ರೆ ಇದಕ್ಕೊಂದು ಲಿಮಿಟ್ ಇದೆ ಅಂತ ಹೇಳಿ. ಸೊ ಈ ಸಂಸಾರದ ಭಯ ತಂತಾನೆ ಕಡಿಮೆ ಆಗುತ್ತೆ. ಯಾವಾಗ ಯಾವುದೇ ವಸ್ತುವಿಗೆ ಲಿಮಿಟ್ ಇದೆ ಅಂತ ಗೊತ್ತಾದ್ರೆ, ಓಕೆ ಇದು ಸ್ವಲ್ಪ ದಿವಸಕ್ಕೆ ನಮ್ ಕಷ್ಟ ಮುಗಿಯುತ್ತಪ್ಪ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಮ್ಗೆ ಆ ಭಯ ತಕ್ಷಣವೇ ಕಡಿಮೆ ಆಗುತ್ತೆ. ನಿಧಾನವಾಗಿ ನಮ್ಗೆ ಭಯ ಕಣ್ಮರೆ ಆಗುತ್ತೆ. ಸೊ ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಅಜ್ಞಾನದ ಕತ್ತಲೆಯಿಂದ ಹುಟ್ಟುವ ಭಯ ಮತ್ತು ಜ್ಞಾನದಿಂದ ಸಿಗುವ ಮುಕ್ತಿ, ಈ ಎರಡರ ಬಗ್ಗೆ ಮಾತಾಡಿದ್ದಾರೆ. ಮೊದಲನೆಯದಾಗಿ ನಮ್ಗೆ ಅಜ್ಞಾನ ಎಲ್ಲಿವರೆಗೂ ಇರುತ್ತೆ, ಆಗ ಭಯ ಹುಟ್ಟುತ್ತೆ. ಸೊ ಅಜ್ಞಾನವನ್ನು ಇಲ್ಲಿ ಕತ್ತಲೆಗೆ ಹೋಲಿಸಲಾಗಿದೆ. ಅದು ನಮ್ಗೆ ಜ್ಞಾನ ಇರುವುದಿಲ್ಲ ಭಗವಂತನ ಬಗ್ಗೆ, ಅವಾಗ ಏನಾಗುತ್ತೆ, ಭಯ ಹುಟ್ಟುತ್ತೆ ನಮಗೆ. ಸೊ ಆಗ ಯಾವಾಗ ಭಗವಂತನೇ ನಮ್ಮ ಸೃಷ್ಟಿಕರ್ತ, ಅವನೇ ನಮ್ಮ ರಕ್ಷಣೆಯನ್ನು ಕೊಡ್ತಾನೆ, ಎಲ್ಲವೂ ಅವನಿಂದಲೇ ಸಿಗುತ್ತೆ. ಜೊತೆಗೆ ಈ ಒಂದು ಭೌತಿಕ ಒಂದು ಜಗತ್ತೇನಿದೆ ತುಂಬಾ ಸಣ್ಣದ್ದು, ಇದು ಭಗವಂತನ ಸಾಮ್ರಾಜ್ಯ ತುಂಬಾ ದೊಡ್ಡದಾಗಿದೆ. ಸೊ ಅಲ್ಲಿಗೆ ನಮ್ಗೆ ಹೋಗ್ಲಿಕ್ಕೆ ಬರ್ಲಿ ಅಂತ ಭಗವಂತ ಕಾಯ್ತಾ ಇದ್ದಾನೆ ಎನ್ನುವ ಒಂದು ಆಶ್ವಾಸನೆ ನಮ್ಗೆ ಯಾವಾಗ ಸಿಗುತ್ತೆ, ಅವಾಗ ನಮ್ಗೆ ಆ ಜ್ಞಾನದಿಂದ ಸಿಗುವ ಮುಕ್ತಿ, ಈ ಕಷ್ಟದಿಂದ ಮುಕ್ತಿ ಸಿಗುತ್ತೆ ನಮ್ಗೆ. ಸೊ ಅದರಿಂದ ಬ್ರಹ್ಮದೇವರು ಈ ಎರಡು ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಶ್ಲೋಕದಲ್ಲಿ ಅಜ್ಞಾನದ ಕತ್ತಲೆಯಿಂದ ಹುಟ್ಟುವ ಭಯ ಮತ್ತು ಜ್ಞಾನದಿಂದ ಸಿಗುವ ಒಂದು ಸಂತೋಷ, ಇವೆರಡನ್ನು ಬ್ರಹ್ಮದೇವರು ಹೇಳಿದ್ದಾರೆ. ಇಲ್ಲಿ ಮಂದ ಬೆಳಕಿನಲ್ಲಿ ಅಥವಾ ಕತ್ತಲೆಯಲ್ಲಿ ನೆಲದ ಮೇಲೆ ಹಗ್ಗ ನೋಡಿ ಮನುಷ್ಯ ಏನ್ ಅಂದ್ಕೋತಾನೆ, ಹಾವು ಅಂದ್ಬಿಟ್ಟು ಅಂದ್ಕೋತಾನೆ, ಹೆದರ್ಕೋತಾನೆ. ಆದ್ರೆ ಅಲ್ಲಿ ಬೆಳಕು ಬಂದಾಗ ಅಲ್ಲಿ ಗೊತ್ತಿರೋದು ಕೇವಲ ಹಗ್ಗ ಅಂತ, ತಕ್ಷಣ ಭಯ ಅವ್ರಿಗೆ ಮಾಯವಾಗುತ್ತೆ. ಸೊ ಇಲ್ಲಿ ಭಗವಂತನ ದಿವ್ಯ ಜ್ಞಾನ ಇಲ್ಲ ಅಂದ್ರೆ ಈ ಭೌತಿಕ ಜಗತ್ತೇ ಅಂತಿಮ ಸತ್ಯ, ಇರ್ಲಿಕ್ಕೆ ಕೊನೆ ಮೊದಲಿಲ್ಲ, ನಾವು ಹುಡ್ತಾ ಇರ್ಬೇಕು, ಸಾಯ್ತಾ ಇರ್ಬೇಕು ಅಂದ್ಬಿಟ್ಟು ಮನುಷ್ಯನು ಜನ್ಮ ಮೃತ್ಯು ಜರ ವ್ಯಾಧಿಗಳು ಭಯದಲ್ಲಿ ಜೀವಿಸ್ತಾ ಇರ್ತಾನೆ. ಪ್ರತಿ ಮನುಷ್ಯನು ಯಾವಾಗ ನನ್ನ ಸಾವು ಬರುತ್ತೆ, ಯಾವ ರೀತಿಯ ಒಂದು ಮೃತ್ಯು ಬರುತ್ತೆ, ಮತ್ತು ಯಾವ ವ್ಯಾಧಿಗಳು ಬರುತ್ತೆ, ನನಗೆ ಅತ್ಯಂತ ವ್ಯಾಧಿಗಳು ಬರುತ್ತೋ ಏನೋ, ಈ ರೀತಿಯಾಗಿ ಭಯದಲ್ಲಿ ಇರ್ತಾನೆ. ಆದ್ರೆ ಯಾವಾಗ ಜ್ಞಾನ ಸಿಗುತ್ತೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯ ಜ್ಞಾನವನ್ನು ಪಡ್ಕೊತಾನೆ, ಅವಾಗ ಈ ಭೌತಿಕ ಜಗತ್ತು ಭಗವಂತನ ಬಾಹ್ಯ ಶಕ್ತಿ ಮಾತ್ರ ಮತ್ತು ತಾತ್ಕಾಲಿಕ. ಬೇಸಿಗೆ ನಮ್ಗೆ ಪರ್ಮನೆಂಟ್ ಬೇಸಿಗೆ ಒಂದು 10 ವರ್ಷ ಬೇಸಿಗೆ ಅಂತ ಕೊಟ್ಬಿಟ್ರೆ, ಅಯ್ಯೋ ಇದು ತಾತ್ಕಾಲಿಕ ಅಲ್ವಲ್ಲ, ನಮ್ಗೆ ಪರ್ಮನೆಂಟ್ ಅನ್ಸ್ಬಿಡುತ್ತೆ. ಅವಾಗ ತುಂಬಾ ಶೆಕೆಯಲ್ಲಿ ಹೆಂಗಪ್ಪ ಇರೋದು ಅನ್ಸುತ್ತೆ. ಆದ್ರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಇದು 3 ತಿಂಗಳಿರುತ್ತೆ ಅಷ್ಟೇ, 4 ತಿಂಗಳಿರುತ್ತೆ. 4 ತಿಂಗಳಲ್ಲಿ ಕೇವಲ 2 ತಿಂಗಳು ತುಂಬಾ ಬಿಸಿಲಿರುತ್ತೆ, ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಬಿಸಿಲಿರುತ್ತೆ. ಇದು ತಾತ್ಕಾಲಿಕ ಅಂತ ಯಾವಾಗ ಗೊತ್ತಾಗುತ್ತೆ. ಆಮೇಲೆ ಮಳೆ ಬರುತ್ತೆ, ತಣ್ಣಗಿರುತ್ತೆ ಎಂಬ ಸತ್ಯ ನಮಗ್ ಗೊತ್ತಾಗುತ್ತೆ. ಆವಾಗ ನಮ್ಗೆ ಒಂದು ಬಿಸಿಲಿನ ಒಂದು ಭಯ ಇರುವುದಿಲ್ಲ. ಸೊ ಅದೇ ರೀತಿ ಈ ಲೌಕಿಕ ವಿಜ್ಞಾನ ಮತ್ತು ಅಜ್ಞಾನದ ಸಾಗರ ಬಗ್ಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ರಜ್ಜು ಸರ್ಪ ನ್ಯಾಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ನಂತರ ಈಗ ಎರಡನೇದಾಗಿ ಈ ಲೌಕಿಕ ವಿಜ್ಞಾನ ಮತ್ತು ಅಜ್ಞಾನದ ಸಾಗರ. ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ, ನೀರಿನಲ್ಲಿ ಮುಳುಗಿರ್ತಾನಲ್ಲ, ಅವನು ಮುಳುಗ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ತಲೆ ಮೇಲೆ ಬರುತ್ತೆ ಕೆಲವು ಸರಿ ಫುಲ್ ಮುಳುಗೆ ಇರುತ್ತೆ. ಅವನಿಗೆ ಎಲ್ಲಾ ಕಡೆ ನೀರೇ ಕಾಣಿಸುತ್ತೆ ಅಲ್ವಾ, ಸುತ್ತಮುತ್ತ ನೀರೇ ಕಾಣಿಸ್ತಾ ಇರ್ತದೆ. ಸೊ ಯಾವುದೇ ಒಂದು ಹಡಗಿನಲ್ಲಿ ಹೋಗ್ತಾ ಇದ್ರು ನಾವು, ಎಲ್ಲಾ ಕಡೆ ನಾವು ಮಧ್ಯಾಹ್ನದ ಹೊತ್ತು ನೋಡಿದ್ರೆ ಎಲ್ಲಾ ಕಡೆ ನೀರೇ ಕಾಣಿಸುತ್ತೆ, ಎಲ್ಲೂ ನಮ್ಗೆ ಭೂಮಿನೇ ಕಾಣಿಸೋದಿಲ್ಲ ಸಮುದ್ರ ಮಧ್ಯದಲ್ಲಿ. ಸೊ ಅದರಿಂದ ಅವನಿಗೆ ಎಲ್ಲಾ ಕಡೆ ನೀರೇ ಕಾಣಿಸುತ್ತೆ. ಅದರಿಂದ ಯಾರು ಭೌತಿಕ ಪ್ರಕೃತಿಯ ಮೋಹದ ಸಮುದ್ರದಲ್ಲಿ ಮುಳುಗಿರ್ತಾರೆ ಅಂದ್ರೆ ಎಲ್ಲಾ ಲೌಕಿಕ ಜ್ಞಾನಿಗಳು, ಲೌಕಿಕ ವಿಜ್ಞಾನಿಗಳು, ಇವೆಲ್ಲ ತತ್ವಜ್ಞಾನಿಗಳು ಅನ್ಕೋತಾರೆ ಈ ಭೌತಿಕ ಜಗತ್ತೇ ಅನಂತವಾದದ್ದು ಅಂತ ಭಾವಿಸ್ಕೊಳ್ತಾರೆ. ಸೊ ಅದರಿಂದ ಆದ್ರೆ ಈ ಭೌತಿಕ ವಿಜ್ಞಾನ ಮತ್ತು ಜಡ ವಸ್ತುವಿನ ಅಧ್ಯಯನವು ಏನ್ ಮಾಡುತ್ತೆ, ಜೀವನದ ಅಂತಿಮ ಪ್ರಶ್ನೆಗಳಿಗೆ ಉತ್ತರ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಈ ಭೌತಿಕ ವಿಜ್ಞಾನ ಮತ್ತು ಜಡ ವಸ್ತುವಿನ ಅಧ್ಯಯನವನ್ನು ಮಾಡುವುದು ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವದ್ ಭಾವದಿಂದ ಅಭಯ ಸಿಗುತ್ತೆ, ಅಂದ್ರೆ ಭಗವಂತನ ಭಾವದಲ್ಲಿ ನಾವು ಹೋಗ್ಬೇಕು. ಎಲ್ಲಿವರೆಗೆ ಕತ್ಲೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ಹಾವಿನ ಭಯ. ಯಾವಾಗ ಕೃಷ್ಣ ಪ್ರಜ್ಞೆ ಎಂಬ ಸೂರ್ಯ ಬರ್ತಾನೆ, ನಮ್ಗೆ ಅಜ್ಞಾನದ ಕತ್ತಲೆ ಓಡೋಗುತ್ತೆ. ಅಲ್ಲಿ ಸಂಸಾರದಲ್ಲಿ ಈ ಸಂಸಾರ ಹಾವಲ್ಲ ಅಂತ ನಮ್ಗೆ ಕನ್ಫರ್ಮ್ ಆಗತ್ತೆ. ಅವಾಗ ಇಷ್ಟೊತ್ತು ಸಂಸಾರವನ್ನ ಹಾವು ಅಂದ್ಕೊಂಡಿದ್ವಿ ನಾವು, ಅದು ಈಗ ಗೊತ್ತಾಗುತ್ತೆ ಇದು ಬರೀ ಹಗ್ಗ ಅಷ್ಟೇ. ಇದು ಕೃಷ್ಣನ ಪ್ರಜ್ಞೆ ಯಾವಾಗ ಸಿಗುತ್ತೆ, ಇದು ಬರೀ ಹಗ್ಗ ಅಷ್ಟೇ, ಹಗ್ಗ ದಾಟ್ಕೊಂಡು ಹೊರಟೋಗ್ಬಿಡ್ಬೋದು, ಏನು ತೊಂದರೆ ಇಲ್ಲ ಅಂತ ನಮಗೆ ಅರಿವಾಗುತ್ತೆ. ಸೊ ಆದ್ರಿಂದ ಭಗವಂತನೇ ಪರಮ ಸತ್ಯ ಎಂದು ಯಾವನು ತಿಳ್ಕೊತಾನೆ, ಅವನಿಗೆ ಈ ಜಗತ್ತು ಭಯಾನಕ ಸ್ಥಳ ಅನಿಸೋದೇ ಇಲ್ಲ. ಭಗವಂತನ ದಿವ್ಯ ಸೇವೆಯು ಕ್ಷೇತ್ರವಾಗಿ ಬದಲಾಗುತ್ತೆ. ಸೊ ನಾವು ಏನ್ ಅನ್ಸುತ್ತೆ, ನಮ್ಗೆ ಈ ಭೌತಿಕ ಸಂಸಾರದಲ್ಲಿ ಕಲಿಯುಗದಲ್ಲಿ ಯಾಕಪ್ಪ ಹುಟ್ಟಿದ್ವಿ ಅನ್ಸುತ್ತೆ. ಆದ್ರೆ ನಮಗೆ ಯಾವಾಗ ಗೊತ್ತಾಗುತ್ತೆ
ಈ ಕಲಿಯುಗ ತುಂಬಾ ಕಡಿಮೆಯಲ್ಲಿ ಬೇಗನೆ ನಾವು ದೇಹ ತ್ಯಾಗ ಮಾಡ್ತೇವೆ. ಈ ಬೇಗ ದೇಹ ತ್ಯಾಗ ಮಾಡುವುದರಲ್ಲಿ ನಾವು ಮಾಡ್ಬೇಕಾಗಿರೋದು ಕೃಷ್ಣನ ಅರಿವು ಪಡ್ಕೊಳ್ಳಿಕ್ಕೆ ಕೇವಲ ಹರಿನಾಮ ಸಂಕೀರ್ತನೆ ಮಾಡಿದರೆ ಸಾಕು. ಮಿಕ್ಕ ಯಾವ ಯುಗಗಳಲ್ಲೂ ಕೂಡ ಇಷ್ಟು ಸುಲಭವಾಗಿ ನಮ್ಗೆ ಭಗವಂತನ ಕೃಪೆ ಸಿಗುವುದಿಲ್ಲ ಅನ್ನುವ ಅರಿವು ಯಾವಾಗ ಆಗ್ತದೆ ನಮ್ಗೆ, ಆವಾಗ ಈ ಕಲಿಯುಗ ಭಯಾನಕ ಅನ್ಸೋದಿಲ್ಲ ನಮ್ಗೆ. ಅದೇ ರೀತಿ ಈ ಕಲಿಯುಗದಲ್ಲಿ ಹುಟ್ಲಿಕ್ಕೆ ದೇವಾನುದೇವತೆಗಳೇ ಹುಟ್ಲಿಕ್ಕೆ ಪ್ರಯತ್ನ ಪಡ್ತಾರಂತ. ಸೊ ಯಾಕಂದ್ರೆ ಇದು ಸುಲಭವಾಗಿ ನಮ್ಗೆ ಇದು ಸಿಕ್ಬಿಡುತ್ತೆ, ಏನೋ ಮುಕ್ತಿ ಸಿಕ್ಬಿಡುತ್ತೆ ಅಂತ ಹೇಳಿ. ಇವಾಗ ನಾವು ಈ ಭಾಗವತವನ್ನು ಓದ್ತಾ ಇದೀವಿ. ಭಾಗವತವನ್ನು ಓದುವಾಗ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜ್ಗೆ ಹೇಳಲಿಕ್ಕೆ ಬರ್ತಾ ಇರ್ತಾರೆ. ಅವಾಗ ಈ ದೇವಾದಿ ದೇವತೆಗಳೆಲ್ಲನೂ ಈ ಒಂದು ಏನು ಅಮೃತದ ಪಾದರೆಯನ್ನು ತಗೊಂಡ್ಬರ್ತಾರೆ. ತಗೊಂಡ್ಬಿಟ್ಟು ಈ ಅಮೃತವನ್ನು ಪರೀಕ್ಷಿತ್ ಮಹಾರಾಜ್ ಕುಡಿಸ್ಬಿಡೋಣ, ನೀವು ನಮಗೆ ಎಲ್ರಿಗೂ ಇದರ ಬದಲಿಗೆ ನಮಗೆ ಭಾಗವತವನ್ನು ಹೇಳಿಕೊಡಿ ಅಂದ್ಬಿಟ್ಟು ಶುಕ ಮಹರ್ಷಿಗಳು ಹೇಳ್ತಾರೆ. ಶುಕ ಮಹರ್ಷಿಗಳು ಹೇಳ್ತಾರೆ, ನೀವು ಮೊದಲು ಇಲ್ಲಿಂದ ಓಡ್ತಿರೋ ಇಲ್ಲ ನಾನೇ ಓಡಿಸ್ಲಾ ಅಂತ ಹೇಳಿ. ಅಂದ್ರೆ ನಿಮಗೆ ಈ ಭಾಗವತವನ್ನು ಓದುವ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಓಡಿಸ್ಬಿಡ್ತಾರೆ ಅವ್ರನ್ನ. ಯಾಕಂದ್ರೆ ಈ ದೇವತೆಗಳು ಅವರು ಅದರಲ್ಲೂ ಕೂಡ ವ್ಯಾಪಾರವನ್ನು ಮಾಡ್ಲಿಕ್ಕೆ ಬರ್ತಾರೆ. ನಾವು ಅಮೃತವನ್ನು ಕೊಡ್ತೇವೆ, ನಮಗೆ ನೀವು ಭಾಗವತವನ್ನು ಹೇಳ್ಕೊಡಿ ಅಂದ್ಬಿಟ್ಟು. ಸೊ ಅಂದ್ರೆ ಅಮೃತವನ್ನು ಕುಡಿದ ಮನುಷ್ಯ ಎಷ್ಟು ದಿವಸ ಬದುಕಲಿಕ್ಕೆ ಸಾಧ್ಯ? ಬ್ರಹ್ಮನ ದಿನದ ಕೊನೆಯವರೆಗೂ ಬದುಕಲಿಕ್ಕೆ ಸಾಧ್ಯ. ಅಷ್ಟೇ, ಒಂದು ದಿನದ ಸಾಯಂಕಾಲದವರೆಗೆ ಬದುಕಲಿಕ್ಕೆ ಸಾಧ್ಯ. ಆಮೇಲೆ ಮುಗೀತು. ಅದು ಅಮೃತದ ಒಂದು ಲೆವೆಲ್ ಅಷ್ಟೇ ಇರೋದು. ಆದ್ರೆ ಕೃಷ್ಣ ಪ್ರಜ್ಞೆ ಯಾರಿಗೆ ಸಿಗುತ್ತೆ, ಅವನು ಅನಂತ ಕಾಲದವರೆಗೆ ಕೃಷ್ಣನ ಸೇವೆಯಲ್ಲಿ ಇರ್ತಾನೆ ಮತ್ತು ಅವನು ನಿರಂತರ ಸಂತೋಷದ ಒಂದು ಸಚ್ಚಿದಾನಂದ ಸ್ವರೂಪದ ಒಂದು ಆನಂದದಲ್ಲಿ ಇರ್ತಾನೆ. ಅಂತಹದಕ್ಕೆ ನೀನು ಬೇರೆ ಒಂದು ಅಮೃತ ಕೊಡ್ತಾ ಇದೀಯ, ಓಡು ಅಂದ್ಬಿಡ್ತಾರೆ. ಸೊ ಬ್ರಹ್ಮದೇವರು ಅಲ್ಲನ್ನು ಓಡಿಸ್ಬಿಡ್ತಾರೆ. ಯಾರಿಗೂ ದೇವತೆಗಳಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ನಂತರ ದೇವತೆಗಳು ಹೋಗಿ ಆಕಾಶದಲ್ಲಿ ನಿಂತ್ಕೊಂಡು 18 ಇದು 7 ದಿವಸ ಏನಿದೆ, 7 ದಿವಸ ಒಂದು ಪಾನವನ್ನು ಮಾಡ್ತಾರೆ, ಭಾಗವತವನ್ನು ಪಾನವನ್ನು ಮಾಡ್ತಾರೆ. ಆದ್ರೆ ಅವಾಗ್ಲೂ ಕೂಡ ಶುಕ ಮಹರ್ಷಿಗಳು ಎಷ್ಟು ಕರುಣಾಮಯಿ ಅಂದ್ರೆ ಅವರು ಅದನ್ನು ನಿಲ್ಲಿಸ್ಬೋದಾಗಿತ್ತು. ಬಟ್ ಆದ್ರೆ ಹೆಂಗೋ ಕೇಳಿಸ್ಕೊತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಭಗವಂತನ ಒಂದು ಧ್ಯಾನವನ್ನು ಅವ್ರಿಗೆ ಕೊಡ್ತಾರೆ, ದೇವತೆಗಳಿಗೆ ಕೊಡ್ತಾರೆ. ಸೊ ಇದರಿಂದ ಗುರುವಿನ ಕೃಪೆ ಅತ್ಯಂತ ಮುಖ್ಯ. ಸೊ ಅದರಿಂದ ಗುರುವಿನ ಕೃಪೆಯಿಂದ ನಮಗೆ ಭಗವದ್ ಭಾವವು ಸಿಕ್ಕಿದ್ರೆ ನಮಗೆ ಈ ಪರಮ ಸತ್ಯ ಅಂತ ತಿಳ್ಕೊಂಡು ಗೊತ್ತಾಗುತ್ತೆ. ಅವಾಗ ಈ ಜಗತ್ತು ಭಯಾನಕ ಸ್ಥಳ ಅನ್ನಿಸುವುದಿಲ್ಲ ನಮಗೆ. ಮತ್ತು ಭಗವಂತನ ದಿವ್ಯ ಸೇವೆಯನ್ನು ಮಾಡ್ಲಿಕ್ಕೆ ಇದು ನಮ್ಗೆ ಒಂದು ಕ್ಷೇತ್ರವನ್ನು ಭಗವಂತ ಕೊಟ್ಟಿದ್ದಾನೆ. ಸುಲಭವಾಗಿ ಸ್ವಲ್ಪ ಸೇವೆ ಮಾಡಿದ್ರೆ ಸಾಕು, ಭಗವಂತನಲ್ಲಿ ಸ್ವಲ್ಪ ಸಂಕೀರ್ತನೆ ಮಾಡಿದ್ರೆ ಸಾಕು, ಸ್ವಲ್ಪ ಭಾಗವತ ಓದಿದ್ರೆ ಸಾಕು, ನಮಗೆ ಗೋಲೋಕಕ್ಕೆ ಹೋಗುವ ಒಂದು ಬಾಗಿಲು ತೆರೆಯುತ್ತೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ನಮಗೆ, ಅವಾಗ ನಮಗೆ ತುಂಬಾ ಖುಷಿಯನ್ನು ಕೊಡುತ್ತೆ ಅದು. ಅದರಿಂದ ಅದು ಹಾವು ಅನ್ಸೋದಿಲ್ಲ ನಮಗೆ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆ? ಇಲ್ಲಿಗೆ ಇವತ್ತಿನ ತರಗತಿಯನ್ನು ನಿಲ್ಲಿಸೋಣ 25ನೇ ಶ್ಲೋಕಕ್ಕೆ.